ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಹರೇ ಕೃಷ್ಣ. ಎಸ್, ಅಧ್ಯಾಯ 8. ಎಸ್, ಹರೇ ಕೃಷ್ಣ. ಓಕೆ, ಅಧ್ಯಾಯ 8 ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ರಾಮಾನಂದರಾಯರ ನಡುವೆ ಸಂವಾದ. ಇಂಟ್ರೆಸ್ಟಿಂಗ್ ಚಾಪ್ಟರ್. 8ನೇ ಅಧ್ಯಾಯದ ಸಾರಾಂಶವನ್ನು ಶ್ರೀಲ ಭಕ್ತಿವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯ ಎಂಬ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಿಯಾಡ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡಿದ ಮೇಲೆ ಗೋದಾವರಿ ನದಿಯ ದಂಡೆಯ ಮೇಲಿರುವ ವಿದ್ಯಾನಗರ ಎಂಬ ಸ್ಥಳಕ್ಕೆ ಹೋದರು. ಶ್ರೀ ರಮಾನಂದರಾಯರು ಸ್ನಾನ ಮಾಡಲು ಅಲ್ಲಿಗೆ ಹೋದಾಗ ಅವರಿಬ್ಬರ ಭೇಟಿಯಾಯಿತು. ಶ್ರೀ ರಮಾನಂದರಾಯರು ತಮ್ಮ ಪರಿಚಯವನ್ನು ಮಾಡಿಕೊಂಡ ಮೇಲೆ ಕೆಲವು ದಿನ ಹಳ್ಳಿಯಲ್ಲಿ ಉಳಿಯಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪ್ರಾರ್ಥಿಸಿಕೊಂಡರು. ಚೈತನ್ಯ ಮಹಾಪ್ರಭುಗಳು ಅವರ ಕೋರಿಕೆಯನ್ನು ಮನ್ನಿಸಿ ವೈದಿಕ ಬ್ರಾಹ್ಮಣರ ಮನೆಯಲ್ಲಿ ತಂಗಿದರು. ಶ್ರೀಲ ರಮಾನಂದರಾಯರು ಸಂಜೆಯ ಹೊತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬರುತ್ತಿದ್ದರು. ಸಾಧಾರಣ ಉಡುಪಿನಲ್ಲಿದ್ದ ರಮಾನಂದರಾಯರು ಪ್ರಭುಗಳಿಗೆ ಗೌರವಪೂರ್ವ ಪ್ರಣಾಮಗಳನ್ನು ಸಲ್ಲಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಪೂಜೆಯ ಉದ್ದೇಶ ಮತ್ತು ಪ್ರಕ್ರಿಯೆಯನ್ನು ಕುರಿತು ಪ್ರಶ್ನಿಸಿದರು. ಅಲ್ಲದೆ ವೈದಿಕ ಸಾಹಿತ್ಯದಿಂದ ಶ್ಲೋಕಗಳನ್ನು ವಾಚನ ಮಾಡಲು ಕೂಡ ಹೇಳಿದರು. ಶ್ರೀಲ ರಮಾನಂದರಾಯರು ಪ್ರಪ್ರಥಮವಾಗಿ ವರ್ಣಾಶ್ರಮ ಪದ್ಧತಿಯನ್ನು ಕುರಿತು ನಿರೂಪಿಸಿದರು. ಅವರು ಕರ್ಮ ಅರ್ಪಣವನ್ನು ಕುರಿತು ಅನೇಕ ಶ್ಲೋಕಗಳನ್ನು ಹೇಳಿದರು. ಪ್ರತಿಯೊಂದನ್ನು ಪ್ರಭುವಿಗೆ ಅರ್ಪಿಸಬೇಕೆಂದು ಹೇಳಿದರು. ಅನಂತರ ಅವರು ನಿರ್ಲಿಪ್ತ ಕ್ರಿಯೆ, ಭಕ್ತಿ ಸೇವೆಯಿಂದ ಸಮ್ಮಿಲಿತವಾದ ಜ್ಞಾನ ಹಾಗೂ ಕೊನೆಯದಾಗಿ ಭಗವಂತನ ಸಲ್ಲಿಸುವ ಸ್ವಯಂ ಪ್ರೇರಿತ ಪ್ರೇಮ ಸೇವೆಯನ್ನು ಕುರಿತು ಮಾತನಾಡಿದರು. ಶ್ರೀಲ ರಮಾನಂದರಾಯರು ಹೇಳಿದ ಕೆಲವು ಶ್ಲೋಕಗಳನ್ನು ಕೇಳಿದ ಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲ ಬಗೆಯ ಜಿಜ್ಞಾಸೆಗಳಿಂದಲೂ ಮುಕ್ತವಾದ ಪರಿಶುದ್ಧ ಭಕ್ತಿ ಸೇವೆಯ ತತ್ವವನ್ನು ಅಂಗೀಕರಿಸಿದರು. ಇದಾದ ನಂತರ ಭಕ್ತಿ ಸೇವೆಯ ಉನ್ನತ ನೆಲೆಯನ್ನು ಕುರಿತಂತೆ ವಿವರಿಸಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ರಮಾನಂದರಾಯರನ್ನು ಕೇಳಿದರು. ಆಗ ಶ್ರೀಲ ರಮಾನಂದರಾಯರು ಪರಿಶುದ್ಧ ಭಕ್ತಿ ಸೇವೆ, ದೇವೋತ್ತಮನನ್ನು ಕುರಿತು ಪ್ರೇಮ ಮತ್ತು ದಾಸ್ಯ ಭಾವದಿಂದ, ಭ್ರಾತೃಭಾವದಿಂದ ಹಾಗೂ ಮಾತಾ ಪಿತೃಭಾವದಿಂದ ಭಗವಂತನ ಸೇವೆ ಸಲ್ಲಿಸುವುದನ್ನು ಕುರಿತು ವಿವರಿಸಿದರು. ಅಂತಿಮವಾಗಿ ಮಧುರ ಪ್ರೇಮದಿಂದ ಪ್ರಭುವಿಗೆ ಸೇವೆ ಸಲ್ಲಿಸುವುದನ್ನು ಕುರಿತು ಮಾತನಾಡಿದರು. ಅನಂತರ ಅವರು ಮಧುರ ಪ್ರೇಮವನ್ನು ಹೇಗೆ ನಾನಾ ರೀತಿಗಳಲ್ಲಿ ಬೆಳೆಸಿಕೊಳ್ಳಬಹುದು ಎಂದು ಹೇಳಿದರು. ಕೃಷ್ಣನನ್ನು ಕುರಿತ ಶ್ರೀಮತಿ ರಾಧಾರಾಣಿಯ ಪ್ರೇಮದಲ್ಲಿ ಈ ಮಧುರ ಪ್ರೇಮವು ಅತ್ಯುನ್ನತ ಸಿದ್ಧಿಯನ್ನು ಪಡೆದುಕೊಳ್ಳುತ್ತದೆ. ಅನಂತರ ಅವರು ಶ್ರೀಮತಿ ರಾಧಾರಾಣಿಯ ಸ್ಥಾನ ಮತ್ತು ದೇವರನ್ನು ಕುರಿತ ದಿವ್ಯ ಪ್ರೇಮರಸನ ಕುರಿತು ವರ್ಣಿಸಿದರು. ಆಮೇಲೆ ಶ್ರೀಲ ರಮಾನಂದರಾಯರು ತಾಂತ್ರಿಕವಾಗಿ ಪ್ರೇಮ ವಿಲಾಸ ವಿವರ್ತ ಎಂದು ಕರೆಯಲಾಗುವ ದೈವೋನ್ಮಾದದ ದೃಷ್ಟಿಯ ನೆಲೆಗೆ ಸಂಬಂಧಿಸಿದಂತೆ ತಾವೇ ರಚಿಸಿದ ಒಂದು ಶ್ಲೋಕವನ್ನು ಹಾಡಿದರು. ಮಧುರ ಪ್ರೇಮದ ಎಲ್ಲ ಹಂತಗಳನ್ನು ವೃಂದಾವನ ನಿವಾಸಿಗಳ ಕೃಪೆಯ ಮೂಲಕ, ಅದರಲ್ಲೂ ವಿಶೇಷವಾಗಿ ಗೋಪಿಯರ ಕೃಪೆಯ ಮೂಲಕ ಸಾಧಿಸಬಹುದು ಎಂದು ಶ್ರೀ ರಮಾನಂದರಾಯರು ವಿವರಿಸಿದರು. ಹೀಗೆ ಎಲ್ಲ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಲಾಯಿತು. ಕ್ರಮೇಣ ರಮಾನಂದರಾಯರು ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ಥಾನವನ್ನು ಅರ್ಥ ಮಾಡಿಕೊಂಡರು. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ನಿಜ ರೂಪವನ್ನು ಪ್ರದರ್ಶಿಸಿದಾಗ ರಮಾನಂದರಾಯರು ಪ್ರಜ್ಞೆ ತಪ್ಪಿ ಬೆದ್ದರು. ಕೆಲ ದಿನಗಳ ಅನಂತರ ರಮಾನಂದರಾಯರು ಸರ್ಕಾರ ಸೇವೆಯಿಂದ ನಿವೃತ್ತರಾಗಿ ಜಗನ್ನಾಥಪುರಿಗೆ ಬರುವಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೇಳಿಕೊಂಡರು. ರಾಯ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ನಡುವಣ ಈ ಭೇಟಿಗಳನ್ನು ಕುರಿತ ವರ್ಣನೆಗಳನ್ನು ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರ ಟಿಪ್ಪಣಿ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಎಸ್, ಓಕೆ, ಎಸ್, ನೋಡುವ ಈಗ ಎಷ್ಟು ಚಂದ ಕೇಳಿದ್ದೀರಾ ಅಂತ. ಎಸ್, ಪಾಯಿಂಟ್ ಹೇಳ್ಬೋದು ಯಾರಿಗಾದ್ರು? ಒಂದೊಂದು ಪಾಯಿಂಟ್ ಹೇಳಿ ಈಗ ನಾನು ಓದಿದಲ್ಲಿ. ಹರೇ ಕೃಷ್ಣ. ಎಂತ ತಿಳಿಯುತ್ತೆ ಈಗ ನಾನು ಓದಿದಲ್ಲಿ?
ಹರೇ ಕೃಷ್ಣ. ಯಾರೆಲ್ಲ ಗಮನ ಕೊಟ್ಟು ಕೇಳಿದ್ದೀರಿ ಓದುವಾಗ? ಎಸ್ ಮಲ್ಲಿಕಾ ಮಾತ್ರ ನೀವು ಕೇಳಿದ್ದೀರಿ 100%. ಬೇರೆಯವ್ರಿಗೆ ಚಾನ್ಸ್ ಕೊಡು, ಲಾಸ್ಟ್ ನಿಮಗೆ ಕೊಡು. ಎಸ್ ಯಾರು ಇರ್ಬೋದು? ಒಂದೊಂದು ಪಾಯಿಂಟ್ ಹೇಳಿ, ಒಂದೊಂದು ಪಾಯಿಂಟ್ ಹೇಳಿದ್ರೆ ಸಾಕು. ಎಸ್ ಚಂದ್ರಿಕಾ ಆರ್. ಎಸ್ ಒಂದು ಪಾಯಿಂಟ್ ಹೇಳಿ, ಎಂತ ತಿಳಿಯಿತು ನಿಮ್ಗೆ? ಪರಿಶುದ್ಧ ಭಕ್ತಿ ಸೇವೆಯಿಂದ ಭಗವಂತನನ್ನ ಅರ್ಥ ಮಾಡ್ಕೋಬಹುದು. ಎಸ್ ಪರಿಶುದ್ಧ ಭಕ್ತಿ ಸೇವೆಯಿಂದ. ಓಕೆ ಆಶಯ ಎಸ್ ಒಂದು ಪಾಯಿಂಟ್ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಯಾವ ಭಾವದಲ್ಲಿ ನಾವು ಭಕ್ತಿ ಸೇವೆ ಮಾಡ್ಬೋದು ಅಂತ ಹೇಳಿದ್ರು. ಭಾವ ಭಕ್ತಿ, ತುಂಬಾ ಭಕ್ತಿ ರಸಗಳಲ್ಲಿ ನಾವು ಭಕ್ತಿ ಮಾಡ್ಬೋದು ಅಂತ ಹೇಳಿದ್ರು ರಾಮಾನಂದರಾಯರು. ಎಸ್ ಬೇರೆಯವರು? ಹರೇ ಕೃಷ್ಣ. ಜಯಂತಿ ಶ್ರೀಧರ್ ಎಸ್ ಹೇಳಿ. ಜಯಂತಿ ಶ್ರೀಧರ್ ಅವರೇ ಎಸ್ ಹೇಳಿ. ಮತ್ತೆ ನಮ್ಮ ಪ್ರಭು ಅವರು ಟಾಪ್ ಮೋಸ್ಟ್ ಭಕ್ತಿ ಸೇವೆ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ರು. ಎಸ್ ಓಕೆ. ಬೇರೆಯವರು? ಎಸ್ ಹರೇ ಕೃಷ್ಣ. ರೇಖಾ ಬಂಗ್ಯಾರ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಮಧುರ ಪ್ರೇಮದ ಬಗ್ಗೆ ಅವ್ರು ಕೇಳಿದ್ರು ರಾಮಾನಂದರಾಯರು. ಮಧುರ ಪ್ರೇಮದ ಬಗ್ಗೆ. ಯಾವ ಪ್ರೇಮ? ಮಧುರ ಪ್ರೇಮ. ಓಕೆ ಮಧುರ ಪ್ರೇಮ. ಓಕೆ ಬೇರೆಯವರು? ಎಸ್ ಹರೇ ಕೃಷ್ಣ. ಎಸ್ ಬೇರೆಯವರು? ಹರೇ ಕೃಷ್ಣ. ಭಾವಾರ್ಥದಿಂದ ಎಂತ ತಿಳಿತು ಈಗ ನಿಮ್ಗೆ? ಪ್ರೇಮ ರಾಘವ ಎಸ್ ಒಂದು ಪಾಯಿಂಟ್ ಹೇಳಿ. ಅವರು ವಿರಾಟ್ ಸ್ವರೂಪವನ್ನು ತೋರಿಸಿದರು, ಆಗ ರಮಾನಂದರಾಯರು ಸ್ಮೃತಿ ತಪ್ಪಿ ಬಿದ್ದರು. ಓಕೆ ಹರೇ ಕೃಷ್ಣ. ಎಸ್ ಬೇರೆಯವರು? ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ದು ಆಯ್ತಲ್ಲ ಮತ್ತೆ ಚಂದ್ರಿಕಾ. ಎಸ್ ಸಂಗೀತಮಯ್ಯ ಎಸ್ ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇಲ್ಲಿ 5 ರಸಗಳಲ್ಲಿ ಭಗವಂತನ ಭಕ್ತಿ ಸೇವೆ ಮಾಡುವುದರ ಬಗ್ಗೆ ಹೇಳಲಾಗಿದೆ. ಎಸ್ ಓಕೆ ವೆರಿ ಗುಡ್. 5 ರಸ. ಓಕೆ ಬೇರೆಯವರು? ಎಸ್ ಹರೇ ಕೃಷ್ಣ. ಓಕೆ ಲಾಸ್ಟ್ ಮಲ್ಲಿಕಾ ಮಾತಾಜಿ. ಎಸ್ ಹರೇ ಕೃಷ್ಣ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ರಾಮಾನಂದರಾಯರು ಮತ್ತೆ ಚೈತನ್ಯ ಮಹಾಪ್ರಭುಗಳು ಅವರ ಸಂಭಾಷಣೆ ಬಹು ಮುಖ್ಯವಾದದ್ದು. ಆಕ್ಚುಲಿ ರಾಮಾನಂದರಾಯ ಅಂದ್ರೆ ಬೇರೆ ಯಾರು ಅಲ್ಲ, ಅವರು ವಿಶಾಖ ಸಖಿ ಮತ್ತು ಚೈತನ್ಯ ಮಹಾಪ್ರಭುಗಳು ಗೊತ್ತಿದೆ ನಮಗೆ. ರಾಧಾರಾಣಿ ಕೃಷ್ಣನೇ ಬಂದಿದ್ದಾರೆ ರಾಧಾರಾಣಿ ಭಾವದಲ್ಲಿ. ಅಂದ್ರೆ ಇಲ್ಲಿ ಅರ್ಜುನರ ಸಂಭಾಷಣೆ ಹೇಗಿದ್ದು ಹಾಗಿದೆ ಇಲ್ಲಿ. ಅವರು ಅಲ್ಲಿ ವರ್ಣಾಶ್ರಮ ಧರ್ಮದಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಕರ್ಮಾರ್ಪಣೆ, ಆಮೇಲೆ ಜ್ಞಾನ ಮಿಶ್ರಿತ ಭಕ್ತಿ, ಆಮೇಲೆ ಕರ್ಮ ಮಿಶ್ರಿತ ಭಕ್ತಿ, ಜ್ಞಾನ ಮಿಶ್ರಿತ ಭಕ್ತಿ ಎರಡು ಹೇಳಿದ್ರು. ಆಮೇಲೆ ಅವರು ಶುದ್ಧ ಭಕ್ತಿ ಅಂದರೆ ಅನನ್ಯ ಭಕ್ತಿ ಅದನ್ನು ಹೇಳಿದರು. ಅದರಲ್ಲಿ ಸ್ಲೋಲಿ ಅದು ಏ ಬಾಹ್ಯ ಹೇಳ್ತಾರೆ. ಇದರ ಬಿಡು, ಇದು ಬಿಡು, ಇನ್ನು ಮುಂದೆ ಹೇಳು. ಅದರಲ್ಲಿ ಅಶುದ್ಧ ಭಕ್ತಿಯಲ್ಲಿ ಅವರು ಕಡೆಗೆ ಗೋಪಿ ಭಾವದಲ್ಲಿ ಆ ಮಾಧುರ್ಯ ಪ್ರೇಮ ಅಲ್ಲಿ ಅದರನ್ನ ಅದೇ ಹೈಯೆಸ್ಟ್ ಅಂತ ಹೇಳಿ ಅದರಲ್ಲಿ ಅವರು ಹೇಳ್ತಾರೆ. ಅಂದ್ರೆ ಈಗ ಭಗವಂತನ ಭಕ್ತಿ ಮಾಡುವುದರಲ್ಲಿ, ಭಗವಂತನನ್ನ ಪಡ್ಕೊಳ್ಳೋದ್ರಲ್ಲಿ ಹೈಯೆಸ್ಟ್ ಯಾವುದಂತ ಲೋ ಲೆವೆಲ್ ಇಂದ ಹೈಯೆಸ್ಟ್ ಲೆವೆಲ್ಗೆ ಬಂದಿದ್ದಾರೆ. ಅಂದರೆ ಈ ನಮ್ಮ ಒಂದು ಐಹಿಕ ಲೈಫ್ ಇಂದ ಹಿಡಿದು ಆಧ್ಯಾತ್ಮಿಕ ಹೇಗೆ ಪಡ್ಕೊಳ್ಳೋದಂತ ಸ್ಟೆಪ್ ವೈಸ್ ಹೇಳಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಎಸ್ ಹರೇ ಕೃಷ್ಣ. ನಾವು ಭಾವಾರ್ಥ ಓದುವಾಗ ಅಲ್ಲಿ ನಾವು ಫುಲ್ ಅಬ್ಸಾರ್ಬ್ ಆಗ್ಬೇಕು, ಆಗ ಗೊತ್ತಾಗ್ತದೆ. ಎಸ್ ಓಕೆ ನೋಡಿ, ಇದು ತುಂಬಾ ಮುಖ್ಯ. ಈ ಚೈತನ್ಯ ಮಹಾಪ್ರಭು ಮತ್ತೆ ರಾಮಾನಂದರಾಯ ನಡುವ ಸಂವಾದ ಇದು ತುಂಬಾ ಮುಖ್ಯ. ಚೈತನ್ಯ ಮಹಾಪ್ರಭು ಅವರ ಲಾಸ್ಟ್ ಇದು 8 ವರ್ಷ, ಅಂದ್ರೆ ಟೋಟಲ್ ಅವರು 48 ವರ್ಷ ಇದ್ದದ್ದು. ಫಸ್ಟ್ 24 ವರ್ಷ ಅವರು ಬೆಂಗಾಲದಲ್ಲಿ ಇರುವಂಥದ್ದು, ಮತ್ತೆ 6 ವರ್ಷ ಭಾರತ ಎಲ್ಲ ಕಡೆ ಅವರು ಸಂಕೀರ್ತನ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ 18 ವರ್ಷ ಜಗನ್ನಾಥ್ ಪುರಿಯಲ್ಲಿ ಇರುವಂಥದ್ದು. ಅದರಲ್ಲಿ 18 ವರ್ಷದಲ್ಲಿ ಫಸ್ಟಿಗೆ ಅವರು ಕೆಲವು ವರ್ಷ ಎಲ್ಲ ಒರಿಸ್ಸಾದಲ್ಲಿ ಈ ಜಗನ್ನಾಥ್ ರಥಯಾತ್ರೆ ಎಲ್ಲದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆದ್ರೆ ಮತ್ತೆ ಅವರು ಕಡೆಯ ಕೆಲವು ವರ್ಷ ಅವರು ಇಂಟೆನ್ಸ್ ಆಗಿರುವಂಥದ್ದು ಅದಿರುವಂಥದ್ದು ಅವರು ಮೇನ್ ಆಗಿ ರಮಣರಾಯನ್ನು ಸೆಲೆಕ್ಟ್ ಮಾಡಿದ್ದಾರೆ ಚೈತನ್ಯ ಮಹಾಪ್ರಭು ಮತ್ತೆ ಸ್ವರೂಪ ದಾಮೋದರ್. ಈಗ ಲಾಸ್ಟ್ ಹೇಳಿದಂತ
ಸ್ವರೂಪ ದಾಮೋದರ ಅಂದ್ರೆ ಲಲಿತ, ರಮಣರಾಯ ಅಂದ್ರೆ ವಿಶಾಖ. ನೋಡಿ, ಕುರಿತ ವರ್ಣನೆ ಸ್ವರೂಪ ದಾಮೋದರ ಗೋಸ್ವಾಮಿ ಅವರ ಟಿಪ್ಪಣಿ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇಂಟೆನ್ಸ್ ವಿಷಯ ಚೈತನ್ಯ ಮಹಾಪ್ರಭು ಇವರ ಹತ್ರ ರಿವೀಲ್ ಮಾಡ್ತಾ ಇದ್ರು. ಮತ್ತೆ ನೀನು ಮಾತಾಡು ಈ ರೀತಿ ಹೇಳ್ತಾ ಇದ್ರು. ಹಾಗೆ ತುಂಬಾ ಮುಖ್ಯ. ನಾವೀಗ ಭಕ್ತಿ ಬಂಧದಲ್ಲಿದ್ದೇವೆ, ಚೈತನ್ಯ ಮಹಾಪ್ರಭು ಕೃಪೆಯಿಂದ ಬಂದಿದ್ದೇವೆ. ವಿ ಆರ್ ರೂಪ ಅನುದಾಸ್, ರೂಪ ಗೋಸ್ವಾಮಿ ಫಾಲೋವರ್ಸ್. ಹಾಗಾಗಿ ನಮ್ಗೆ ರಮಾನಂದರಾಯ ಬಗ್ಗೆ ತಿಳಿಯುವಂಥದ್ದು ತುಂಬಾ ಮುಖ್ಯ. ರಮಾನಂದರಾಯನನ್ನು ಯಾರಿಗೆ? ನಮ್ಮ ಸರ್ವ ಭಟ್ಟಾಚಾರ್ಯರಿಗೆ. ರಮಾನಂದರಾಯ ವಾಸ್ ಗವರ್ನರ್. ಹಾಗೆ ಫಸ್ಟ್ ಭೇಟಿಯಾಗುವಾಗ ಸರ್ವ ಭಟ್ಟಾಚಾರ್ಯರು ಅವರು ಡಿವೋಟಿ ಆಗುವ ಮುಂಚೆ, ಭಕ್ತರಾಗುವ ಮುಂಚೆ ಅವರು ಭೇಟಿ ಆಗ್ತಾರೆ. ಅವರು ಇವ ವೈಷ್ಣವ ಅಂತ ತಮಾಷೆ ಮಾಡ್ತಾರೆ. ಆದ್ರೆ ಸರ್ವ ಭಟ್ಟಾಚಾರ್ಯರು ಗೋಪಿನಾಥ ಆಚಾರ್ಯರ ಕೃಪೆಯಿಂದ ಡಿವೋಟಿ ಆಗ್ತಾರೆ. ಚೈತನ್ಯ ಮಹಾಪ್ರಭು ಮನಸ್ಸು ತೋರಿಸ್ತಾರೆ, ಅವರ ಭಾಮ ಇದ್ದ. ಮತ್ತೆ ಕಡೆ ಎಂತಾಗ್ತದೆ, ಸರ್ವ ಭಟ್ಟಾಚಾರ್ಯ ಇರುವಂಥದ್ದು, ನೀವು ದಕ್ಷಿಣ ಭಾರತ ಯಾತ್ರೆಗೆ ಹೋಗ್ತಾ ಇದ್ದೀರಿ, ನೀವು ರಮಾನಂದರಾಯನನ್ನು ಮೀಟ್ ಆಗಿ. ಈಸ್ ಎ ಸ್ಟ್ರಾಂಗ್ ಡಿವೋಟಿ ಅವ್ರು ಹೇಳ್ತಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭು ರೆಫರೆನ್ಸ್ ಕೊಡುವಂಥದ್ದು ಸರ್ವ ಭಟ್ಟಾಚಾರ್ಯ. ಯಾಕೆಂದ್ರೆ ಅವ್ರು ಮಾತಾಡಿದ್ದಾರೆ, ಇದಕ್ಕೆ ಮುಂಚೆ ಸರ್ವ ಭಟ್ಟಾಚಾರ್ಯರು ಮಾತಾಡಿದ್ದಾರೆ. ಆದ್ರೆ ಆಗ ಅವ್ರಿಗೆ ಗೊತ್ತಿರಲಿಲ್ಲ ಇವರ ವ್ಯಾಲ್ಯೂ. ಈಗ ಡ್ಯೂಟಿ ಆದ್ಮೇಲೆ ಅವ್ರಿಗೆ ಗೊತ್ತಾಗ್ತದೆ. ಹಾಗೆ ಮಾಮೂಲಿ ಜನ ಅಲ್ಲ ರಾಮಾನಂದರಾಯ. ಹಾಗೆ ನಾವು ರಾಮಾನಂದರಾಯನ ಬಗ್ಗೆ ತಿಳಿಲಿಕ್ಕೆ ಪ್ರಯತ್ನ ಮಾಡುವ, ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ನಾವು ಪ್ರಯತ್ನ ಮಾಡುವ. ಪೂರ್ತಿ ತಿಳಿತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ನಾವು ತಿಳಿಲಿಕ್ಕೆ ಪ್ರಯತ್ನ ಮಾಡುವ. ನಮ್ಮ ಒಂದು ಪ್ರಯತ್ನ ಅಷ್ಟೇ. ಮತ್ತೆ ಕೃಪೆ ಕೊಡುವಂಥದ್ದು ಪ್ರಭುಪಾದ ಕೊಡಬೇಕು, ಮತ್ತೆ ಕೃಷ್ಣಾಜ್ ಕವಿರಾಜ್ ಗೋಸ್ವಾಮಿ ಕೊಡಬೇಕು, ಚೇತನ್ ಮಹಾಪ್ರಭು ಕೊಡಬೇಕು, ರಮಾನಂದರಾಯ ಕೊಡಬೇಕು. ಅವರ ಕೃಪೆಯಿಂದ ನಮಗೆ ಸ್ವಲ್ಪ ತಿಳಿಬಹುದು. ಬೈ ನಮ್ಮ ಓನ್ ಇದರಿಂದ ನಮಗೆ ತಿಳಿಲಿಕ್ಕೆ ಕಷ್ಟ. ಹಾಗೆ ನಾವು ಪ್ರಯತ್ನ ಮಾಡುವ. ಎಂಟನೇ ಅಧ್ಯಾಯದ ಸಾರಾಂಶ ಶ್ರೀಲ ಭಕ್ತಿವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷೆ ಎಂಬ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ಭಕ್ತಿವಿನೋದ ಠಾಕೂರ್ ಅಮೃತ ಪ್ರವಾಹದಲ್ಲಿ ಕೊಟ್ಟಿದ್ದಾರೆ ಅಂತಿದ್ದಾನೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಿಯಾಡ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡಿದ ಮೇಲೆ ಗೋದಾವರಿ ನದಿಯ ದಂಡೆಯ ಮೇಲಿರುವ ವಿದ್ಯಾನಗರ ಎಂಬ ಸ್ಥಳಕ್ಕೆ ಹೋದ. ನರಸಿಂಹ ಟೆಂಪಲ್ಗೆ, ಜಿಯಾಡದಲ್ಲಿರುವ ನರಸಿಂಹಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿ ನಂತರ ಅವರು ಗೋದಾವರಿ ನದಿ ಬರಿಗೆ ಹೋಗುವಂಥದ್ದು. ಅಲ್ಲಿ ವಿದ್ಯಾನಗರ ಎಂಬ ಸ್ಥಳಕ್ಕೆ ಹೋದರು. ಶ್ರೀ ರಾಯರು ಸ್ನಾನ ಮಾಡಲು ಅಲ್ಲಿಗೆ ಹೋದಾಗ ಅವರಿಬ್ಬರ ಭೇಟಿ ಆಯ್ತು. ಹಾಗೆ ರಾಯ ಅಲ್ಲಿ ಬರ್ತಾರೆ ಸ್ನಾನ ಮಾಡ್ಲಿಕ್ಕೆ, ಭೇಟಿ ಆಗ್ತಾರೆ. ರಾಯರು ತಮ್ಮ ಪರಿಚಯವನ್ನು ಮಾಡಿಕೊಂಡ ಮೇಲೆ ಕೆಲವು ದಿನ ಹಳ್ಳಿಯಲ್ಲಿ ಉಳಿಯಬೇಕೆಂದು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಪ್ರಾರ್ಥಿಸಿಕೊಂಡರು. ಈಗ ರಿಕ್ವೆಸ್ಟ್ ಮಾಡ್ತಾರೆ ರಾಯರು, ನೀವು ಸ್ವಲ್ಪ ದಿವಸ ಇಲ್ಲಿ ಇರಿ ಅಂತ. ಚೈತನ್ಯ ಮಹಾಪ್ರಭುಗಳು ಅವರ ಕೋರಿಕೆಯನ್ನು ಮನ್ನಿಸಿ ವೈದಿಕ ಬ್ರಾಹ್ಮಣರ ಮನೆಯಲ್ಲಿ ತಂಗಿದರು. ಓಕೆ ಅಂತ ಹೇಳ್ತಾರೆ. ಆದ್ರೆ ಸನ್ಯಾಸಿ he has to live in a brahmana's house. ಹಾಗಾಗಿ ಆ ಬ್ರಾಹ್ಮಣನ ಮನೆಯಲ್ಲಿ ಇರ್ತಾರೆ. ಯಾರು? ಚೈತನ್ಯ ಮಹಾಪ್ರಭು. ವೈದಿಕ ನೋಡಿ, ವೈದಿಕ ಅಂದ್ರೆ ಒನ್ ಹೂ ಫಾಲೋಸ್. ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ, ಒನ್ ಹೂ ಫಾಲೋಸ್. ಶ್ರೀಲ ರಮಾನಂದರಾಯರು ಸಂಜೆಯ ಹೊತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬರುತ್ತಿದ್ದರು. ಆಗ ಅಲ್ಲಿ ಬ್ರಾಹ್ಮಣನ ಮನೆಯಲ್ಲಿ ಇದ್ರು ಚೈತನ್ಯ ಮಹಾಪ್ರಭು. ರಮಾನಂದರಾಯಲ್ಲಿ ಹೋಗ್ತಾ ಇದ್ರು ನೋಡ್ಲಿಕ್ಕೆ ಚೈತನ್ಯ ಮಹಾಪ್ರಭು. ಸಾಧಾರಣ ಉಡುಪಿನಲ್ಲಿದ್ದ ರಾಮಾನಂದರಾಯರು ಪ್ರಭುಗಳಿಗೆ ಗೌರವ ಪ್ರಣಾಮ ಸಲ್ಲಿಸರು. ಮಾಮೂಲಿ ಉಡುಪಲ್ಲಿದ್ದಾರೆ. ಆಕ್ಚುಲಿ ಅವರು ಗವರ್ನರ್. ಪ್ರಣಾಮ ಮಾಡ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ಪೂಜೆಯ ಉದ್ದೇಶ ಮತ್ತು ಪ್ರಕ್ರಿಯೆಯನ್ನು ಕುರಿತು ಪ್ರಶ್ನಿಸಿದರು. ಈಗ ಪ್ರಶ್ನೆ ಮಾಡ್ತಾರೆ ನೋಡಿ. ಸೊ ಡಿವೋಷನಲ್ ಸರ್ವಿಸ್ ಅಂದ್ರೆ ಭಕ್ತಿ ಸೇವೆ ಸ್ಟಾರ್ಟ್ ಆಗುವಂಥದ್ದು ಪ್ರಶ್ನೆಯಿಂದ. ಯಾವ ಪ್ರಶ್ನೆ? ಇಂಟೆಲಿಜೆಂಟ್ ಪ್ರಶ್ನೆ. ಎಂತ ಇಂಟೆಲಿಜೆಂಟ್ ಪ್ರಶ್ನೆ? ಹೌ ವಿ ಕ್ಯಾನ್ ಕಮ್ ಔಟ್ ಫ್ರಮ್ ದಿಸ್ ಮೆಟೀರಿಯಲ್ ಟ್ರ್ಯಾಪ್. ಹೇಗೆ ಭೌತಿಕ ನಮ್ಮ ಟ್ರ್ಯಾಪಿನಿಂದ ನಾವು ಹೇಗೆ ಹೊರಗೆ ಬರುವಂಥದ್ದು, ಇದು ಪ್ರಶ್ನೆ ಮಾಡ್ಬೇಕು ನಾವು. ಅದಕ್ಕೆ ಈ ಭಕ್ತಿ ಸೇವೆಯಲ್ಲಿ ಉಪಾಯ ಉಂಟು.
ಹಾಗೆ ಅಲ್ಲದೆ ವೈದಿಕ ಸಾಹಿತ್ಯದ ಶ್ಲೋಕಗಳನ್ನು ವಾಚನ ಮಾಡಲು ಕೂಡ ಹೇಳಿದರು. ಎಸ್, ಈಗ ಈಗ ರಮಣರಾಯರು ನಿರೂಪಣೆ ಮಾಡುವಂಥದ್ದು ಪ್ರಪ್ರಥಮವಾಗಿ ವರ್ಣಾಶ್ರಮ ಪದ್ಧತಿ ಕುರಿತು ನಿರೂಪಿಸ್ತಾರೆ. ವರ್ಣಾಶ್ರಮ ಧರ್ಮದ ಬಗ್ಗೆ ಹೇಳ್ತಾರೆ. ಅವರು ಕರ್ಮಾರ್ಪಣವನ್ನು ಕುರಿತು ಅನೇಕ ಶ್ಲೋಕಗಳನ್ನು ಹೇಳಿದ್ದಾರೆ. ಮತ್ತೆ ಕರ್ಮದ ಬಗ್ಗೆ ಹೇಳ್ತಾರೆ. ವರ್ಣಾಶ್ರಮ ಧರ್ಮ, ನೆಕ್ಸ್ಟ್ ಕರ್ಮ. ಪ್ರತಿಯೊಂದು ಪ್ರಭುವಿಗೆ ಅರ್ಪಿಸಬೇಕೆಂದು ಹೇಳಿದರು. ವರ್ಣಾಶ್ರಮ ಧರ್ಮದಲ್ಲಿ ಕೂಡ ಎಲ್ಲವನ್ನು ಅರ್ಪಿಸಬೇಕು, ಕರ್ಮದಲ್ಲಿ ಕೂಡ ಎಲ್ಲವನ್ನು ಅರ್ಪಿಸಬೇಕಂತ ಹೇಳ್ತಾರೆ. ನೆಕ್ಸ್ಟ್ ಅವರು ನಿರ್ಲಿಪ್ತ ಕ್ರಿಯೆ, ಭಕ್ತಿ ಸೇವೆ, ಸಮ್ಮಿಲಿತವಾದ ಜ್ಞಾನ ಮತ್ತೆ ಜ್ಞಾನದ ಬಗ್ಗೆ ಹೇಳ್ತಾರೆ. ವರ್ಣಾಶ್ರಮ, ಕರ್ಮದ ಬಗ್ಗೆ, ಜ್ಞಾನದ ಬಗ್ಗೆ, ಕೊನೆಯದಾಗಿ ಭಗವಂತನಿಗೆ ಸಲ್ಲಿಸುವ ಸ್ವಯಂ ಪ್ರೇರಿತ ಪ್ರೇಮ ಸೇವೆಯನ್ನು ಕುರಿತು ಮಾತನಾಡಿದರು. ಲಾಸ್ಟ್ಗೆ ಅನನ್ಯ ಭಕ್ತಿ, ಪ್ರೇಮ ಸೇವೆ, ಇದರ ಬಗ್ಗೆ ಮಾತಾಡ್ತಾರೆ. ಶ್ರೀಲ ರಮಣರಾಯರು ಹೇಳಿದ ಕೆಲವು ಶ್ಲೋಕಗಳನ್ನು ಕೇಳಿದ ಮೇಲೆ ಶ್ರೀಚನ್ಮಾವುಗಳು ಎಲ್ಲ ಬಗೆಯ ಜಿಜ್ಞಾಸೆಗಳಿಂದ ಮುಕ್ತವಾದ ಪರಿಶುದ್ಧ ಭಕ್ತಿ ಸೇವೆಯ ತತ್ವವನ್ನು ಅಂಗೀಕರಿಸಿದರು. ಕೇಳಿ ಈಗ ಅಂಗೀಕರಿಸ್ತಾರೆ. ಪರಿಶುದ್ಧ ಭಕ್ತಿ ಸೇವೆ, ಎಸ್, ಎಸ್. ನೆಕ್ಸ್ಟ್, ಇದಾದ ನಂತರ ಭಕ್ತಿ ಸೇವೆಯ ಉನ್ನತ ನೆಲೆಯನ್ನು ಕುರಿತಂತೆ ವಿವರಿಸಬೇಕು ಶ್ರೀಧರ್ಮಗಳು ರಮಣರಾಯರು ಕೇಳಿದರು. ಈಗ ನೋಡಿ, ಈಗ ವಾಪಸ್ ನಿಮಗೆ ಪಾಯಿಂಟ್ಸ್ ಹೇಳ್ತೇನೆ. ರಮಣರಾಯರದ ಕೇಳುವಂಥದ್ದು, ಚೇತನ್ ಮಹಾಪ್ರಭು ಪೂಜೆಯ ಉದ್ದೇಶ ಪ್ರಕ್ರಿಯೆ ಕುರಿತು ಪ್ರಶ್ನೆ ಮಾಡುವಂಥದ್ದು. ಇದಕ್ಕೆ ನೀನು ವೈದಿಕ ಸಾಹಿತ್ಯದಿಂದ ಶ್ಲೋಕಗಳನ್ನು ವಾಚನ ಮಾಡುವಂತ ಹೇಳ್ತಾರೆ. ಈಗ ಫಸ್ಟಿಗೆ ಅವರು ರಮಣರಾಯರು ಹೇಳುವಂಥದ್ದು ವರ್ಣಾಶ್ರಮ ಧರ್ಮದ ಬಗ್ಗೆ, ನೆಕ್ಸ್ಟ್ ಕರ್ಮದ ಬಗ್ಗೆ, ನೆಕ್ಸ್ಟ್ ಜ್ಞಾನದ ಬಗ್ಗೆ, ನೆಕ್ಸ್ಟ್ ಅನನ್ಯ ಭಕ್ತಿಯ ಬಗ್ಗೆ, ಸ್ವಯಂ ಪ್ರೇರಿತ ಪ್ರೇಮ ಸೇವೆಯ ಬಗ್ಗೆ. ಇದನ್ನೆಲ್ಲ ಕೇಳಿದ ಮೇಲೆ ಚೇತನ್ ಮಹಾಪ್ರಭು ಅಂತ ಹೇಳ್ತಾರೆ, ಭಕ್ತಿ ಸೇವೆಯ ತತ್ವವನ್ನು ಅಂಗೀಕರಿಸ್ತಾರೆ. ಇದಾದ ನಂತರ ಭಕ್ತಿ ಸೇವೆ ಉನ್ನತ ನೆಲೆಯನ್ನು ಕುರಿತಂತೆ ವಿವರಿಸಬೇಕು ಚೇತನ್ ಮಹಾಪ್ರಭುಗಳು ರಮಣರಾಯರನ್ನು ಕೇಳಿ. ಇದರಲ್ಲಿ ಭಕ್ತಿ ಸೇವೆಯಲ್ಲಿ ಉನ್ನತ, ಇಷ್ಟನ್ನು ಕೇಳಿದರು, ಉನ್ನತ, ಆ ಭಕ್ತಿ ಸೇವೆಯಲ್ಲಿ ಉನ್ನತ ಯಾವುದು? ಆಗ ಶ್ರೀಲ ರಮಾನಂದರಾಯರು ಪರಿಶುದ್ಧ ಭಕ್ತಿ ಸೇವೆ ದೇವೋತ್ತಮನನ್ನು ಕುರಿತು ಪ್ರೇಮ ಮತ್ತು ದಾಸ್ಯ ಭಾವದಿಂದ, ಭ್ರಾತೃಭಾವದಿಂದ ಹಾಗೂ ಮಾತಾ ಪಿತೃಭಾವದಿಂದ ಭಗವಂತ ಸೇವೆ ಸಲ್ಲಿಸುವ ಕುರಿತು ವಿವರಿಸಿದರು. ಅಂದ್ರೆ ದಾಸ್ಯ, ಸಾಕ್ಯ, ಮತ್ತೆ ವಾತ್ಸಲ್ಯ, ಲಾಸ್ಟ್ಗೆ ಮಾಧುರ್ಯ, ಇದರ ಬಗ್ಗೆ ಹೇಳ್ತಾರೆ, ಅಂತಿಮ ಮಾಧುರ್ಯ. ಅನಂತರ ಅವರು ಮಧುರ ಪ್ರೇಮವನ್ನು ಹೇಗೆ ನಾನಾ ರೀತಿಗಳಲ್ಲಿ ಬೆಳೆಸಿಕೊಳ್ಳಬಹುದು ಎಂದು ಹೇಳಿದರು. ಈ ಮಧುರ ಪ್ರೇಮವನ್ನು ಹೇಗೆ ಬೆಳೆಸುವಂತ, ಯಾಕೆಂದ್ರೆ ರಮಣರಾಯ ಇಸ್ ವಿಶಾಖ, ಈಸ್ ಇನ್ ದಟ್ ಮೂಡ್. ಚೈತನ್ಯ ಮಹಾಪ್ರಭು ಇಸ್ ಕೃಷ್ಣ, ಬಟ್ ರಾಧಾರಾಣಿ ಇಸ್ ಮೂಡ್. ಹಾಗಾಗಿ ಈ ಮಧುರ ಪ್ರೇಮದ ಬಗ್ಗೆ ಹೇಳ್ತಾ ಇದ್ದಾರೆ. ಕೃಷ್ಣನನ್ನು ಕುರಿತ ಶ್ರೀಮತಿ ರಾಧಾರಾಣಿಯ ಪ್ರೇಮದಲ್ಲಿ ಈ ಮಧುರ ಪ್ರೇಮವು ಅತ್ಯುನ್ನತ ಸಿದ್ಧಿಯನ್ನು ಪಡೆದುಕೊಳ್ಳುತ್ತದೆ. ಕೃಷ್ಣ ಮತ್ತೆ ರಾಧಾರಾಣಿಯಲ್ಲಿ ಈ ಮಧುರ ಪ್ರೇಮ ಇದು ಅತ್ಯುನ್ನತ. ಅನಂತರ ಅವರು ಶ್ರೀಮತಿ ರಾಧಾರಾಣಿಯ ಸ್ಥಾನ ಮತ್ತು ದೇವರನ್ನು ಕುರಿತ ದಿವ್ಯ ಪ್ರೇಮ ರಸವನ್ನು ಕುರಿತು ವರ್ಣಿಸರು. ರಾಧಾರಾಣಿಯ ಸ್ಥಾನ ಎಂತ ಟಾಪ್ ಮೋಸ್ಟ್, ಅದು ರಾಧಾರಾಣಿಯ ಸ್ಥಾನ ತುಂಬಾ ಟಾಪ್ ಮೋಸ್ಟ್, ಅದರ ಬಗ್ಗೆ ಹೇಳ್ತಾರೆ. ಆಮೇಲೆ ಶ್ರೀ ರಮಣರಾಯರು ತಾಂತ್ರಿಕವಾಗಿ ಪ್ರೇಮ ವಿಲಾಸ ವಿವರ್ತ ಎಂದು ಕರೆಯಲಾಗುವ ದೈವೋನ್ಮಾದ ದೃಷ್ಟಿಯ ನೆಲೆಗೆ ಸಂಬಂಧಿಸಿದಂತೆ ತಾವೇ ರಚಿಸಿದ ಒಂದು ಶ್ಲೋಕವನ್ನು ಹಾಡಿದರು. ಅವರು ರಚಿಸಿದ ಶ್ಲೋಕ ಇದೆ, ಅದನ್ನ ಹೇಳ್ತಾರೆ. ಪ್ರೇಮ ವಿಲಾಸ ವಿವರ್ತ, ಮಧುರ ಪ್ರೇಮದ ಎಲ್ಲ ಹಂತಗಳನ್ನು ವೃಂದಾವನ ನಿವಾಸಿಗಳ ಕೃಪೆಯ ಮೂಲಕ, ಅದರಲ್ಲೂ ವಿಶೇಷವಾಗಿ ಗೋಪಿಯರ ಕೃಪೆಯ ಮೂಲಕ ಸಾಧಿಸಬಹುದೆಂದು ಶ್ರೀರಾಮನವರು ಹೇಳ್ತಾರೆ. ಮತ್ತೆ ಮಧುರ ಪ್ರೇಮವನ್ನು ಹೇಗೆ ಗಳಿಸುವಂಥದ್ದು? ಗೋಪಿಕೆಯರ ಮೂಲಕ, ಗೋಪಿಗೆಯರ ಕೃಪೆಯ ಮೂಲಕ ಹೇಳ್ತಾರೆ. ಹೀಗೆ ಎಲ್ಲಾ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಲಾಯಿತು. ಕ್ರಮೇಣ ರಮಣರಾಯರು ಶ್ರೀ ಚೇತನ್ ಮಹಾಪ್ರಭುಗಳ ಸ್ಥಾನವನ್ನು ಅರ್ಥ ಮಾಡಿಕೊಂಡರು. ಎಸ್, ಚೇತನ್ ಮಹಾಪ್ರಭು ಸ್ಥಾನ ಗೊತ್ತಾಯಿತು ರಮಣರಾಯರಿಗೆ. ಶ್ರೀ ಚೇತನ್ ಮಹಾಪ್ರಭು ತಮ್ಮ ನಿಜ ರೂಪವನ್ನು ಪ್ರದರ್ಶಿಸಿದಾಗ ರಮಣದ ಪ್ರಜ್ಞೆ ತಪ್ಪಿ ಬಿದ್ದರು. ಇಷ್ಟೆಲ್ಲ ಹೇಳಿದ್ರು ರಮಣರಾಯ ಹೇಳಿದ ಮೇಲೆ ಎಂತಾಯ್ತು? ರಮಣರಾಯರಿಗೆ ಗೊತ್ತಾಯ್ತು ಚೇತನ್ ಮಹಾಪ್ರಭು ನಿಜ ರೂಪ, ಸ್ಥಾನ. ಮತ್ತು ಚೇತನ್ ಮಹಾಪ್ರಭು ಅವರ ನಿಜ ಸ್ಥಾನ ಗೊತ್ತಾದ ಮೇಲೆ ಚೇತನ್ ಮಹಾಪ್ರಭು ಅವರ ನಿಜ ರೂಪವನ್ನು ತೋರಿಸ್ತಾರೆ. ನೋಡಿ, ನಮಗೆ ಕೂಡ ಈಗ ಚೇತನ್ ಮಹಾಪ್ರಭು ಸ್ಥಾನ ಗೊತ್ತಾದ ಮೇಲೆ ನಮ್ಗೆ ನಿಜ ರೂಪ ತೋರಿಸ್ತಾರೆ. ಆದ್ರೆ ಅದಕ್ಕೆ ನಾವು ಅಡ್ವಾನ್ಸ್ ಆಗ್ಬೇಕು. ರಮಾನಂದರಾಯನಾಗೆ ನಾವು ಅಡ್ವಾನ್ಸ್ ಆದ್ರೆ ನಮ್ಗೆ ಚೇತನ್ ಸ್ಥಾನ ಗೊತ್ತಾಗ್ತದೆ, ಮತ್ತೆ ನಮಗೆ ನಿಜ ರೂಪ ಕೂಡ ತೋರಿಸ್ತಾರೆ.
ಈಗ ತೋರಿಸುವುದಿಲ್ಲ. ತೋರಿಸಿದ ಮೇಲೆ ಎಂತಾಯ್ತು? ಪ್ರತಿಸಾಗರ ರಮಣರಾಯರು ಪ್ರಜ್ಞೆ ತಪ್ಪಿ ಬಿದ್ದರು. ಇಮಿಡಿಯೇಟ್ ಪ್ರಜ್ಞೆ ತಪ್ಪಿ ಬಿದ್ದರಂತೆ. ಕೆಲ ದಿನಗಳ ನಂತರ ರಮಣರಾಯರು ಸರ್ಕಾರದ ಸೇವೆಯಿಂದ ನಿವೃತ್ತರಾಗಿ ಜಗನ್ನಾಥಪುರಿಗೆ ಬರುವಂತೆ ಶ್ರೀ ಚೇತನ್ ಮಹಾಪ್ರಭು ಕೇಳಿಕೊಂಡರು. ಚೇತನ್ ಮಹಾಪ್ರಭು ಹೇಳುವಂಥದ್ದು, ನೀನೀಗ ಸರ್ಕಾರದ ಈಸ್ ಎ ಗವರ್ನರ್, ಅದನ್ನು ಕೆಲಸ ಬಿಟ್ಟು ನಿವೃತ್ತಿಯಾಗಿ ಅಂತ ಜಗನ್ನಾಥಪುರಿಗೆ ಬಾ ಹೇಳ್ತಾರೆ. ರಮಣರಾಯ ಮತ್ತು ಶ್ರೀ ಚೇತನ್ ಮಹಾಪ್ರಭುಗಳ ನಡುವಣ ಈ ಭೇಟಿಗಳನ್ನು ಕುರಿತ ವರ್ಣನೆಗಳನ್ನು ಸ್ವರೂಪ್ ದಾಮೋದರ ಗೋಸ್ವಾಮಿ ಅವರ ಟಿಪ್ಪಣಿ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ. ಎಸ್, ಹರೇ ಕೃಷ್ಣ. ಯಾರಿಗಾದ್ರೂ ಡೌಟ್ಸ್ ಉಂಟಾ ಇದರಲ್ಲಿ? ಎಸ್, ಹರೇ ಕೃಷ್ಣ. ಎಂತಾದ್ರೂ ಡೌಟ್ಸ್ ಉಂಟಾ? ಹರೇ ಕೃಷ್ಣ. ಡೌಟ್ಸ್ ಇಲ್ಲ, ನಾವು ಶ್ಲೋಕಕ್ಕೆ ಸ್ಟಾರ್ಟ್ ಮಾಡುವ. ಇದು ಇಡೀ ಅಧ್ಯಾಯದ ವಿಷಯ, ಸಮ್ಮರಿ. ಯಾವ ಅಧ್ಯಾಯ ನಾವು ಮಾಡ್ತಾ ಇದ್ದೇವೆ ಅದರ ಸಮ್ಮರಿ. ಹರೇ ಕೃಷ್ಣ. ಯಾರಿಗಾದ್ರೂ ಡೌಟ್ಸ್ ಉಂಟಾ ಇದರಲ್ಲಿ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿದ್ದೇನೆ. ಯಾರಿಗಿಲ್ವಾ? ಓಕೆ, ಎಸ್, ಆಗ ನಾವು ಮುಂದೆ ಹೋಗುವ. ಈಗ ಶ್ಲೋಕ ಸ್ಟಾರ್ಟ್ ಮಾಡುವ. ಹರೇ ಕೃಷ್ಣ. ಶ್ಲೋಕ 1. ಸಂಚಾರ್ಯ ರಾಮಾವಿಧ ಭಕ್ತ ಮೇಗೆ ಸ್ವಭಕ್ತಿ ಸಿದ್ಧಾಂತ ಛಾಯಾ ಅಮೃತಾನಿ ಗೌರಾ ಅಬ್ದಿಹಿರ್ ಏತೇರ್ ಅಮುನ ವಿತರಣೈಸ್ ತಜ್ಞಾತ್ವ ರತ್ನಾಲಯತಾ ಪ್ರಯಾತಿ. ಅನುವಾದ: ಗೌರಾಂಗ ಎಂದು ಪ್ರಸಿದ್ಧರಾದ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಸೇವೆಯಲ್ಲಿ ಎಲ್ಲ ನಿನ್ನ ಜ್ಞಾನದ ಸಾಗರವಾಗಿದ್ದಾರೆ. ಭಕ್ತಿ ಸೇವೆ ಎಂಬ ಮೋಡಕ್ಕೆ ಹೋಲಿಸಬಹುದಾದ ಶ್ರೀ ರಾಮಚಂದ್ರಾಯರಿಗೆ ಅವರು ಶಕ್ತಿಯನ್ನು ನೀಡಿದರು. ಈ ಮೋಡವು ಭಕ್ತಿ ಸೇವೆಯ ಎಲ್ಲ ನಿರ್ಣಾಯಕ ಭಾವಾರ್ಥಗಳೆಂಬ ನೀರಿನಿಂದ ತುಂಬಿದ್ದು, ಸ್ವತಃ ಶ್ರೀ ಚೈತನ್ಯ ಮಹಾಪ್ರಭುಗಳೆಂಬ ಸಮುದ್ರದ ಮೇಲೆ ನೀರನ್ನು ಹರಡುವುದಕ್ಕಾಗಿ ಸಾಗರದಿಂದ ಶಕ್ತಿಯನ್ನು ಪಡೆದಿತ್ತು. ಹೀಗೆ ಚೈತನ್ಯ ಮಹಾಪ್ರಭುಗಳೆಂಬ ಸಾಗರವು ಪರಿಶುದ್ಧ ಭಕ್ತಿಯ ಜ್ಞಾನವೆಂಬ ರತ್ನಗಳಿಂದ ತುಂಬಿ ಹೋಯಿತು. ಎಸ್, ಯಾರು? ಗೌರಾಂಗ. ಗೌರಾಂಗ 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 ನಾವು ಪರಿಕ್ರಮದಲ್ಲಿ ಏನು ಹೇಳ್ತೇವೆ? ಗೌರಾಂಗ 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 ಗೌರಾಂಗ. ಯಾಕೆಂದ್ರೆ ಚೇತನ್ ಮಹಾಪ್ರಭು ಹೆಸರು ಗೌರಾಂಗ, ಇನ್ನೊಂದು ಹೆಸರು. ಹಾಗಾಗಿ ಮಾಯಪುರಲ್ಲಿ ಚೇತನ್ ಮಹಾಪ್ರಭುವನ್ನು ಗೌರಾಂಗ ಅಂತ ಪ್ರಸಾದ್. ಗೌರ 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 ಹರಿ. ಹಾಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಭಕ್ತಿ ಸೇವೆಯಲ್ಲಿ ಎಲ್ಲ ನಿನ್ನ ಜ್ಞಾನದ ಸಾಗರವಾಗಿದ್ದಾರೆ. ಯಾರು? ಚೈತನ್ಯ ಮಹಾಪ್ರಭು. ಹಾಗೆ ನಾವು ಚೈತನ್ಯ ಮಹಾಪ್ರಭು ತಿಳಿದರೆ ನಮ್ಗೆಲ್ಲ ತಿಳಿದಾಗೆ, ಎಲ್ಲ ತಿಳಿದಾಗೆ ಸಾಗರವಾಗಿದ್ದಾರೆ. ಭಕ್ತಿ ಸೇವೆ ಎಂಬ ಮೋಡಕ್ಕೆ ಹೋಲಿಸಬಹುದಾದ ಶ್ರೀ ರಾಮಚಂದ್ರಾಯರಿಗೆ ಅವರು ಶಕ್ತಿಯನ್ನು ನೀಡಿದರು. ಚೇತನ್ ಮಹಾಪ್ರಭು ಎಂತ ಮಾಡುವಂಥದ್ದು? ರಾಮಚಂದ್ರಾಯನನ್ನು ಎಂಪವರ್ ಮಾಡ್ತಾರೆ. ಅವರು ಭಕ್ತಿ ಸೇವೆಯ ಮೋಡ ಅಂತ ರಾಮಚಂದ್ರಾಯ. ಅವರನ್ನು ಶಕ್ತಿ ಅಂದ್ರೆ ಎಂಪವರ್ ಮಾಡುವಂಥದ್ದು ಯಾರು? ಚೇತನ್ ಮಹಾಪ್ರಭು. ಈ ಮೋಡವು ಭಕ್ತಿ ಸೇವೆಯ ಎಲ್ಲ ನಿರ್ಣಾಯಕ ಭಾವಾರ್ಥಗಳೆಂಬ ನೀರಿಂದ ತುಂಬಿತು. ಎಸ್, ನೋಡಿ ಎಂತ ಮೀನಿಂಗ್. ಈ ಮೋಡ ಅಂದ್ರೆ ರಾಮಚಂದ್ರಾಯ. ಭಕ್ತಿ ಸೇವೆ ಎಲ್ಲ ನಿರ್ಣಾಯಕ ಭಾವಾರ್ಥಗಳೆಂಬ ನೀರಿನಿಂದ ತುಂಬಿತು. ಇಟ್ ವಾಸ್ ಫುಲ್. ಸ್ವತಃ ಶ್ರೀ ಚಂದ್ರಮಾಗಳು ಎಂಬ ಸಮುದ್ರದ ಮೇಲೆ ನೀರನ್ನು ಹರಡುವುದಕ್ಕಾಗಿ ಸಾಗರದ ಶಕ್ತಿಯನ್ನು ಪಡೆದಿತು. ಚೈತನ್ಯವು ಸಮುದ್ರ ಅಂತೆ, ನೀರು ಹರಡುವುದಕ್ಕೆ ಸಾಗರದ ಶಕ್ತಿಯನ್ನು ಪಡೆದಿತು. ಹೀಗೆ ಚೈತನ್ಯ ಮಹಾಪ್ರಭುಗಳೆಂಬ ಸಾಗರವು ಪರಿಶುದ್ಧ ಭಕ್ತಿ ಸೇವೆ ಜ್ಞಾನವೆಂಬ ರತ್ನಗಳಿಂದ ತುಂಬಿ ಹೋಯಿತು. ಹಾಗಾಗಿ ಚೈತನ್ಯವು ಸಾಗರ,
ಆ ಸಾಗರದಲ್ಲಿ ಪರಿಶುದ್ಧ ಭಕ್ತಿ, ಅನನ್ಯ ಭಕ್ತಿ, ಪರಿಶುದ್ಧ ಭಕ್ತಿ ಅವನ ಜ್ಞಾನ ರಥಗಳಿಂದ ತುಂಬಿ ಹೋಯಿತು. ಹಾಗೆ ನಾವು ಕೂಡ ಇವತ್ತು ಪ್ರಾರ್ಥನೆ ಮಾಡುವ, ನಾವು ಕೂಡ ಚೇತನ್ ಮಾವ ಮತ್ತು ರಾಮಾನಂದರಾಯರ ಈ ಸಂಭಾಷಣೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು. ಹಾಗೆ ನಮಗೆ ಕೂಡ ಸ್ವಲ್ಪ ಸಿಗ್ಲಿ. ತುಂಬ ಉಂಟು ಸಾಗರದಲ್ಲಿ ನಮಗೆ ಒಂದು ಡ್ರಾಪ್ ಸಿಕ್ಕಿದ್ರೆ ನಮ್ಮ ಜನ್ಮ ಸಾರ್ಥಕ. ಒಂದು ಡ್ರಾಪ್ ಸಿಕ್ಕಿದ್ರೆ ನಮ್ಮ ಜನ್ಮ ಸಾರ್ಥಕ. ಎಸ್, ಶ್ಲೋಕ 2. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಚೇತನ್ ಮಹಾಪ್ರಭುಗಳಿಗೆ ಸರ್ವ ಜಯವಾಗಲಿ, ನಿತ್ಯಾನಂದ ಪ್ರಭುಗಳಿಗೆ ಸರ್ವ ಜಯವಾಗಲಿ, ಅದ್ವೈತ ಆಚಾರ್ಯ ಸರ್ವ ಜಯವಾಗಲಿ, ಶ್ರೀ ಚೇತನ್ ಮಹಾಪ್ರಭುಗಳ ಸಮಸ್ತ ಭಕ್ತರಿಗೂ ಸರ್ವ ಜಯವಾಗಲಿ, ಎಲ್ಲರಿಗೆ ಜಯವಾಗಲಿ ಅಂತ ಕೃಷ್ಣ ಕವಿರಾಜ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಶ್ಲೋಕ 3. ಪೂರ್ವಾರಿತೆ ಪ್ರಭು ಹಾಗೆ ಗಮನ ಕಾರಿಲಾ ಜಿಯದ ನರಸಿಂಹ ಕ್ಷೇತ್ರ ಕಥಾದೀನೆ ಗೆಲ. ತಮ್ಮ ಪೂರ್ವದ ಕಾರ್ಯಕ್ರಮದಂತೆ ಶ್ರೀ ಚೇತನ್ ಮಹಾಪ್ರಭುಗಳು ತಮ್ಮ ಪ್ರಯಾಣವನ್ನು ಮುಂದುವರಿಸಿ ಕೆಲವು ದಿನಗಳ ಅನಂತರ ಜಿಯಡ ನರಸಿಂಹ ಎಂಬ ಯಾತ್ರಾ ಸ್ಥಳಕ್ಕೆ ಬಂದರು. ಈಗ ಚೇತನ್ ಮಹಾಪ್ರಭು ಎಲ್ಲಿಗೆ ಬರ್ತಾ ಇದ್ದಾರೆ? ಜಿಯಡ ನರಸಿಂಹ ಆ ಪ್ಲೇಸಿಗೆ ಹೋಗ್ತಾರೆ. ಭಾವಾರ್ಥ ಜಿಯಡ ನರಸಿಂಹ. ಓಕೆ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಓದುವವರು. ಹರೇ ಕೃಷ್ಣ. ಪದ್ಮಿನಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ ಜಿಯಾಡ ನರಸಿಂಹ ದೇವಸ್ಥಾನವು ವಿಶಾಖಪಟ್ಟಣದಿಂದ 5 ಮೈಲಿ ದೂರದಲ್ಲಿ ಒಂದು ಬೆಟ್ಟದಲ್ಲಿ ಇದೆ. ದಕ್ಷಿಣ ಭಾರತ ರೈಲು ಮಾರ್ಗದಲ್ಲಿ ಸಿಂಹಾಚಲವೆಂಬ ಒಂದು ರೈಲು ನಿಲ್ದಾಣವಿದೆ. ವಿಶಾಖಪಟ್ಟಣದ ಸುತ್ತಮುತ್ತಲಿನಲ್ಲಿ ಸಿಂಹಾಚಲವೆಂಬ ಅತ್ಯುತ್ತಮವಾದುದು. ಬಹಳ ವೈಭವಯುತವಾಗಿರುವ ಈ ದೇವಸ್ಥಾನ ಆ ಪ್ರದೇಶದ ವಾಸ್ತುಶಿಲ್ಪಕ್ಕೆ ಒಂದು ಮಾದರಿಯಾಗಿದೆ. ಹಿಂದೆ ಒಬ್ಬಳು ರಾಣಿ ಈ ದೇವರ ವಿಗ್ರಹ ಚಿನ್ನದ ತಗಡನ್ನು ಹೊದಿಸಿದ್ದಳು ಎಂದು ಒಂದು ಶಿಲಾಶಾಸನದಲ್ಲಿ ಬರೆಯಲಾಗಿದೆ. ಇಂಥ ವಿಶಾಖಪಟ್ಟಣ ಗೆಜೆಟಿಯರ್ನಲ್ಲಿ ಆಗಿದೆ. ದೇವಸ್ಥಾನದ ಬಗೆಗೆ ಹೇಳುವುದಾದರೆ ಅರ್ಚಕರಿಗೂ ಮತ್ತು ಭಕ್ತಾದಿಗಳಿಗೂ ಅಲ್ಲಿ ವಸತಿ ವ್ಯವಸ್ಥೆ ಇದೆ. ದರ್ಶನಾರ್ಥಿಗಳಿಗಾಗಿ ಭಕ್ತರು ತಂಗಲು ಅನೇಕ ಸತ್ರಗಳಿವೆ. ಮೂಲ ವಿಗ್ರಹವು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿತವಾಗಿದೆ. ವಿಜಯಮೂರ್ತಿ ಎಂಬ ಇದೆ. ಇದನ್ನು ದೇವಸ್ಥಾನದಿಂದ ಹೊರತಂದು ಸಾರ್ವಜನಿಕ ಉತ್ಸವಗಳಲ್ಲಿ ಮಾಡುತ್ತಾರೆ. ಸಾಮಾನ್ಯವಾಗಿ ರಾಮಾನುಜ ಸಂಪ್ರದಾಯಕ್ಕೆ ಸೇರಿದ ದೇವಸ್ಥಾನದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತಾರೆ. ಎಸ್, ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಎಸ್, ಹರೇ ಕೃಷ್ಣ. ಎಸ್, ಜಿಯಾಡ ನರಸಿಂಹ ಅಂದ್ರೆ ವಿಶಾಖಪಟ್ಟಣದಲ್ಲಿ ಇರುವಂತದ್ದು. 5 ಮೈಲಿ ದೂರದಲ್ಲಿ. 5 ಮೈಲಿ ಅಂದ್ರೆ ಆಲ್ಮೋಸ್ಟ್ 8 ಕಿಲೋಮೀಟರ್ಸ್. ಎಸ್, ಎಸ್, ಆಲ್ಮೋಸ್ಟ್ 8 ಕಿಲೋಮೀಟರ್ಸ್ ದೂರದಲ್ಲಿ ವಿಶಾಖಪಟ್ಟಣದಲ್ಲಿ ಬೆಟ್ಟದ ಮೇಲೆ ಉಂಟಂತೆ. ದಕ್ಷಿಣ ಭಾರತದ ರೈಲು ಮಾರ್ಗದಲ್ಲಿ ಸಿಂಹಾಚಲ ಎಂಬ ಒಂದು ರೈಲು ನಿಲ್ದಾಣವಿದೆ. ವಿಶಾಖಪಟ್ಟಣದ ಸುತ್ತಮುತ್ತಲ ಸಿಂಹಾಚಲ ದೇವಸ್ಥಾನವು ಅತ್ಯುತ್ತಮವಾದದ್ದು. ಸಿಂಹಾಚಲ ಫೇಮಸ್ ಅದು. ಬಹಳ ವೈಭವೋಪೇತವಾಗಿರುವ ಈ ದೇವಸ್ಥಾನವು ಆ ಪ್ರದೇಶದ ವಾಸ್ತುಶಿಲ್ಪಕ್ಕೆ ಒಂದು ಉತ್ತಮ ಮಾದರಿಯಾಗಿದೆ. ನೋಡಿ, ತುಂಬಾ ಒಳ್ಳೆಯ ಒಂದು ಎದ್ದೇಳುವಂಥದ್ದು. ಕೆತ್ತನೆಲ್ಲ ಒಳ್ಳೇದುಂಟಂತೆ. ಹಿಂದೆ ಒಬ್ಬಳು ರಾಣಿ ಈ ದೇವರ ವಿಗ್ರಹಕ್ಕೆ ಚಿನ್ನದ ತಗಡನ್ನು ಹೊದಿಸಿದಳು ಎಂದು ಒಂದು ಶಿಲಾಶಾಸನದಲ್ಲಿ ಬರೆಯಲಾಗಿದೆ. ಶಿಲಾಶಾಸನದಲ್ಲಿ ಬರೆದಿದ್ದಾರಂತೆ, ಚಿನ್ನದ ತಗಡು ಭಗವಂತನಿಗೆ ರಾಣಿ ಹೊದಿಸಿದ್ದು.
ಇದನ್ನು ವಿಶಾಖಪಟ್ಟಣ ಗೆಜೆಟಿಯರ್ ವ್ಯವಸ್ಥಾಪಿಸಲಾಗಿದೆ. ದೇವಸ್ಥಾನದ ಬಗ್ಗೆ ಹೇಳುವುದಾದ್ರೆ ಅರ್ಚಕರಿಗೂ ಮತ್ತು ಭಕ್ತರಿಗೂ ಅಲ್ಲಿ ವಸತಿ ವ್ಯವಸ್ಥೆ ಉಂಟು. ವಸತಿ ವ್ಯವಸ್ಥೆ ಕೂಡ ಉಂಟು ಅಂತ ಪ್ರಭುಪಾದ ಹೇಳ್ತಿದ್ದಾರೆ. ಈಗಂತೂ ಇದು ಪ್ರಭುಪಾದ ಯಾವಾಗ 50 ಆಲ್ಮೋಸ್ಟ್ 50 ವರ್ಷದ ಹಿಂದೆ ಹೇಳಿದ್ದು. ಈಗಂತೂ ಒಳ್ಳೇದಿರ್ಬೋದು. ಈಗಂತೂ ದರ್ಶನಾರ್ಥಿಗಳಿಗಾಗಿ ಬರುವ ಭಕ್ತರು ತಮ್ಮಲ್ಲೂ ಅನೇಕ ಛತ್ರಗಳಿವೆ. ಮೂಲ ವಿಗ್ರಹವು ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿತವಾಗಿದೆ. ಪ್ರತಿಷ್ಠಾಪಿತವಾಗಿದೆ. ವಿಜಯಮೂರ್ತಿ ಎಂಬ ಇನ್ನೊಂದು ಉತ್ಸವ ಮೂರ್ತಿ ಇದೆ. ಇದೊಂದು ದೇವಸ್ಥಾನದ ಹೊರತಂದು ಸಾರ್ವಜನಿಕ ಉತ್ಸವ. ಸಾರ್ವಜನಿಕ ಉತ್ಸವಕ್ಕೆ ಯಾವುದು? ವಿಜಯಮೂರ್ತಿ ಎಂಬ ಉತ್ಸವ ಮೂರ್ತಿ ಅಂತ. ಯೂಶಲಿ ದೊಡ್ಡ ಡಿಟಿಸ್ ಅನ್ಕೊಂಡು ಹೋಗುದಿಲ್ಲ, ಉತ್ಸವ ಮೂರ್ತಿ ಅನ್ಕೊಂಡು ಹೋಗುವಂಥದ್ದು ಹೊರಗೆ ಸಾರ್ವಜನಿಕ ಉತ್ಸವಕ್ಕೆ. ಸಾಮಾನ್ಯವಾಗಿ ರಾಮಾನುಜ ಸಂಪ್ರದಾಯ ನೋಡಿ, ಇದರ ಅರ್ಚಕರೆಲ್ಲ ಸ್ತ್ರೀ ಸಂಪ್ರದಾಯ, ರಾಮಾನುಜ ಸಂಪ್ರದಾಯ ಅವರು ಪೂಜೆ ಮಾಡುವಂಥದ್ದು. ಎಸ್, ಶ್ಲೋಕ 4. ನೃಸಿಂಹ ದೇಖಿಯ ಕೈಲ್ಲ ದಂಡವತ್ ಪ್ರಾಣತಿ ಪ್ರೇಮಾವೇಶೆ ಕೈಲ ಬಾಹು ನೃತ್ಯ ಗೀತ ಸ್ತುತಿ. ದೇವಸ್ಥಾನದಲ್ಲಿ ನೃಸಿಂಹದೇವರ ಮೂರ್ತಿಯನ್ನು ನೋಡ್ತಿದ್ದಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ದೀರ್ಘ ದಂಡ ನಮಸ್ಕಾರ ಮಾಡಿ ತಮ್ಮ ಗೌರವವನ್ನು ಸಮರ್ಪಿಸಿದರು. ಎಂತ ಮಾಡುತ್ತಿದ್ದಾರೆ? ದೀರ್ಘ ದಂಡ ನಮಸ್ಕಾರ, ದಂಡವತ್, ಫ್ಲಾಟ್ ಫಾಲಿಂಗ್. ದಂಡವತ್ ಅಂದ್ರೆ ಫಾಲಿಂಗ್ ಫ್ಲಾಟ್. ಹೆಂಗಸರಿಗೆ ದಂಡವತ್ ಮಾಡ್ಲಿಕ್ಕೆ ಆಗುದಿಲ್ಲ, ಗಂಡಸರಿಗೆ. ಹಾಗಾಗಿ ಹೆಂಗಸರಿಗೆ ಅರ್ಧ, ಗಂಡಸರಿಗೆ ಪೂರ್ತಿ ದಂಡವತ್ ಗೌರವವನ್ನು ಸಮರ್ಪಿಸಿದರು. ಅನಂತರ ಅವರು ಪ್ರೇಮಾವೇಶದಲ್ಲಿ ನಾನಾ ಬಗೆಯ ನರ್ತನ ಮಾಡಿದರು. ನೋಡಿ, ಈಗ ಅವರೇ ಎಂತಾಗ್ತಾರೆ? ಎಕ್ಸ್ಟೆಸಿಗೆ ಹೋಗ್ತಾರೆ. ಎಕ್ಸ್ಟೆಸಿ ಆಫ್ ಲವ್. ಈಗ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಚೇತನ್ ಬಾಬು. ನೋಡಿ, ಡಿಟೀಸ್ ನೋಡಿ, ನಮ್ಗೆ ಯಾವಾಗ ಎಕ್ಸ್ಟೆಸಿ ಬಂದಿದ? ಎಸ್, ಈ ವಿಗ್ರಹವನ್ನು ಡಿಟೀಸ್ ನೋಡಿ ನಮ್ಗೆ ಯಾವಾಗಾದ್ರೂ ಎಕ್ಸ್ಟೆಸಿ ಬಂದಿದ? ಹರೇ ಕೃಷ್ಣ, ನಮ್ಗೆ ಯಾವಾಗ ಬಂದಿದ ಎಕ್ಸ್ಟೆಸಿ? ನೋಡಿ, ಚೈತನ್ಯ ಮಹಾಪ್ರಭುಗೆ ಪ್ರತಿ ಸತಿ ಡಿಟೀಸ್ ನೋಡಿ ಎಕ್ಸ್ಟೆಸಿ ಬರ್ತದೆ. ನಮ್ಗೆ ಒಮ್ಮೆ ಕೂಡ ಬರಲಿಲ್ಲ. ಒಮ್ಮೆ ಕೂಡ ಎಕ್ಸೆಸ್ ಹೇಗೆ ಬರುವಂಥದ್ದು? ನಾವು ಈಗ ನೋಡ್ತೇವೆ, ಮತ್ತೆ ಆಯ್ತು, ನಾವು ನೋಡುವಾಗ ನಾವು ಅಲ್ಲಿ ಅಬ್ಸರ್ವ್ ಆಗುದಿಲ್ಲ. ಅಬ್ಸರ್ವ್ ಆಗ್ಲಿಕ್ಕೆ ನಮ್ಗೆ ಆಗುದು ಕೂಡ ಇಲ್ಲ. ನಾವು ಆ ಲೆವೆಲಲ್ಲಿ ಇಲ್ಲ. ನಮ್ಮ ಪ್ರಜ್ಞೆ ಅಂತ ಪ್ರಜ್ಞೆ ಅಲ್ಲ. ಅದು ಚೇತನ್ ಮಹಾಪ್ರಭು ಹಾಗೆ ಅಲ್ಲ. ಯಾವಾಗ ಡಿಟೀಸ್ ನೋಡ್ತಾರೆ ಅವರು ಇಮಿಡಿಯೇಟ್ ಅಂತ ಆಗ್ತದೆ, ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಎಸ್, ಇಲ್ಲಿ ಅಂತ ಹೇಳಿದ್ದಾರೆ. ಅನಂತರ ಅವರು ಪ್ರೇಮಾವೇಶದಲ್ಲಿ ನಾನಾ ಬಗೆಯ ನರ್ತನ ಮಾಡಿದರು, ಕೀರ್ತನೆಗಳನ್ನು ಹಾಡಿದರು, ಪ್ರಾರ್ಥನೆ ಸಲ್ಲಿಸಿದರು. ಕೀರ್ತನೆ ಮಾಡಿದರು, ಪ್ರಾರ್ಥನೆ ಸಲ್ಲಿಸಿದರು, ನರ್ತನೆ ಮಾಡಿದರು. ಎಕ್ಸ್ಟ್ಯಾಟಿಕ್ ಲವ್. ಓಕೆ, ಶ್ಲೋಕ 5. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ, ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಬೃಂಗ. ನರಸಿಂಹದೇವರಿಗೆ ಸರ್ವಜಯವಾಗಲಿ. ಪ್ರಹ್ಲಾದ ಮಹಾರಾಜನ ಪ್ರಭುವಾದ ನರಸಿಂಹದೇವರಿಗೆ ಸರ್ವಜಯವಾಗಲಿ. ಐಶ್ವರ್ಯ ದೇವತೆಯ ಮುಖಕಮಲವನ್ನು ಸದಾ ನೋಡುವುದರಲ್ಲಿ ಮಗ್ನವಾಗಿರುವ ಬೃಂಗದಂತೆ ಅವನಿದ್ದಾನೆ. ಎಸ್, ಐಶ್ವರ್ಯ ದೇವತೆ ನರಸಿಂಹದೇವನು ಸದಾ ಆಲಿಂಗಿಸಿಕೊಂಡಿರುತ್ತಾನೆ. ಮಹಾ ವ್ಯಾಖ್ಯಾನಕಾರರಾದ ಶ್ರೀಧರ ಸ್ವಾಮಿ ಅವರು ಬರೆದಿರುವ ಶ್ರೀಮದ್ ಭಾಗವತದ ವ್ಯಾಖ್ಯಾನದಲ್ಲಿ ಇದನ್ನು ಪ್ರಸ್ತಾವಿಸಲಾಗಿದೆ. ಶ್ರೀಮದ್ ಭಾಗವತ ದರ್ಶನ ಸ್ಕಂದದ 87.1 ವ್ಯಾಖ್ಯಾನದಲ್ಲಿ ಶ್ರೀಧರ ಸ್ವಾಮಿಗಳು ಕೆಳಕಂಡ ಶ್ಲೋಕಗಳನ್ನು ರಚಿಸಿದ್ದಾರೆ. ವಾಗೀಶಯಸ್ಯ ವದನೆ ಲಕ್ಷ್ಮೀರ್ ಯಸ್ಯ ಚ ವಕ್ಷಸಿ ಯಸ್ಯಾಸ್ತೆ ಹೃದಯೇ ಸಂವಿತ್ ತಂ ನರಸಿಂಹಂ ಅಹಂ ಭಜೆ. ನರಸಿಂಹದೇವನಿಗೆ ವಿದ್ಯಾ ಅಧಿದೇವತೆಯಾದ ಸರಸ್ವತಿಯು ಸದಾ ಸಹಾಯ ಮಾಡುತ್ತಿರುತ್ತಾಳೆ. ಅವನು ಸದಾ ಐಶ್ವರ್ಯ ದೇವತೆಯನ್ನು ತನ್ನ ಎದೆಗೆ ಅಪ್ಪಿಕೊಂಡಿರುತ್ತಾನೆ. ಪ್ರಭು ಸದಾ ತನ್ನಲ್ಲೇ ಜ್ಞಾನಪೂರ್ಣನಾಗಿರುತ್ತಾನೆ. ಅಂತ ನರಸಿಂಹದೇವ ನಮ್ಮ ನಮಸ್ಕಾರ ಸಲ್ಲಿಸೋಣ. ನರಸಿಂಹದೇವ ಇಸ್ ಆಲ್ವೇಸ್ ಅಸಿಸ್ಟೆಡ್ ಬೈ ಯಾರಿಂದ? ಸರಸ್ವತಿ, ಗಾಡೆಸ್ ಆಫ್ ಲರ್ನಿಂಗ್. ಸರಸ್ವತಿ ಗಾಡೆಸ್ ಆಫ್ ಲರ್ನಿಂಗ್. ಮತ್ತೆ ನೆಕ್ಸ್ಟ್ಗೆ ಸದಾ ಐಶ್ವರ್ಯ ದೇವತೆ ಲಕ್ಷ್ಮಿ ತನ್ನ ಎದೆಗೆ ಅಪ್ಪಿಕೊಂಡಿರುತ್ತಾನೆ. ಗಾಡೆಸ್ ಆಫ್ ಫಾರ್ಚ್ಯೂನ್ ಲಕ್ಷ್ಮಿ ಎದೆಯಲ್ಲಿ.
ಪ್ರಭು ಸದಾ ತನ್ನಲ್ಲಿ ಜ್ಞಾನಪೂರ್ಣನಾಗಿರುತ್ತಾನೆ. ಅಂದ್ರೆ ಭಗವಂತ ಕಂಪ್ಲೀಟ್ ಇನ್ ನಾಲೆಜ್ ವಿದಿನ್ ಹಿಮ್ಸೆಲ್ಫ್. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಂ ಏವ ಶಿಷ್ಯತೆ ಪೂರ್ಣಸ್ಯ ಪೂರ್ಣಂ ಆದಾಯ ಪೂರ್ಣಂ ಏವ ಶಿಷ್ಯತೆ. ಅಂದ್ರೆ ಈಸ್ ಪೂರ್ಣ, ಕಂಪ್ಲೀಟ್. ಪ್ರಭು ಸದಾ ತನ್ನಲ್ಲೇ ಜ್ಞಾನಪೂರ್ಣನಾಗಿರುತ್ತಾನೆ ಅಂತ ನರಸಿಂಹದೇವನಿಗೆ ನಮ್ಮ ನಮಸ್ಕಾರ ಸಲ್ಲಿಸೋಣ. ಅಂತವನಿಗೆ ನಾವು ನಮಸ್ಕಾರ ಸಲ್ಲಿಸೋಣ ಅಂತ ಯಾರು ಹೇಳುವಂಥದ್ದು? ಇದು ಶ್ರೀಧರ ಸ್ವಾಮಿ ಹೇಳುವಂಥದ್ದು. ಓಕೆ. ಅದೇ ರೀತಿಯಲ್ಲಿ ಶ್ರೀಮದ್ ಪ್ರಥಮ ಸ್ಕಂದ 1.1 ವ್ಯಾಖ್ಯಾನದಲ್ಲಿ ಶ್ರೀಧರ ಸ್ವಾಮಿಯವರು ನರಸಿಂಹದೇವರನ್ನು ಹೀಗೆ ವರ್ಣಿಸ್ತಾರೆ. ನೆಕ್ಸ್ಟ್ ವಾಪಸ್ ಅವರೇ. ಇದು 10th ಕ್ಯಾಂಟೋದಲ್ಲಿ, ಇದು 1st ಕ್ಯಾಂಟೋದಲ್ಲಿ ಶ್ರೀಧರ ಸ್ವಾಮಿ ಅಂತ ಹೇಳ್ತಿದ್ದಾರೆ. ಪ್ರಹ್ಲಾದ ಹೃದಯ ಹಲಾದಂ ಭಕ್ತ ಅವಿದ್ಯಾಯ ವಿದಾರಣಂ ಶರದ್ ಇಂದು ರುಚಿಂ ವಂದೇ ಪ್ರಾರಿಂದ್ರ ವದನಂ ಹರಿಯಂ. ಪ್ರಹ್ಲಾದ ಮಹಾರಾಜನ ಹೃದಯದಲ್ಲಿ ಸದಾ ಜ್ಞಾನೋದಯವನ್ನು ಉಂಟು ಮಾಡುತ್ತಿರುವ ಮತ್ತು ಭಕ್ತರನ್ನು ಆಕ್ರಮಿಸುತ್ತಿರುವ ಅಜ್ಞಾನವನ್ನು ಸದಾ ನಾಶ ಮಾಡುತ್ತಿರುವ ನರಸಿಂಹದೇವರಿಗೆ ನನ್ನ ವಂದನೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ. ಈಗ ನಾವು ಕೂಡ ನರಸಿಂಹನಿಗೆ ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆಂದ್ರೆ ನಮ್ಮಲ್ಲಿರುವ ಅಜ್ಞಾನವನ್ನು ನಾಶ ಮಾಡ್ಲಿಕ್ಕೋಸ್ಕರ. ತುಂಬಾ ಅಜ್ಞಾನ ಉಂಟು ಒಳಗೆ, ನಮ್ಗೆ ಗೊತ್ತಿಲ್ಲ, ನಾವೆಣಿಸುವಂತ ನಮ್ಮ ಜ್ಞಾನ ಇರುವಂಥದ್ದು ಇಲ್ಲ, ತುಂಬಾ ಅಜ್ಞಾನ ಉಂಟು. ಹಾಗಾಗಿ ಅಜ್ಞಾನವನ್ನು ನಾಶ ಮಾಡಲಿಕ್ಕೆ ನಾವು ನರಸಿಂಹದೇವನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಶ್ರೀಧರ ಸ್ವಾಮಿ ಈ ರೀತಿ ಹೇಳ್ತಾರೆ. ಯಾಕೆಂದ್ರೆ ಪ್ರಹ್ಲಾದ ಮಹಾರಾಜ ಹೃದಯದಲ್ಲಿ ಜ್ಞಾನ ಉಂಟು, ಅವನಲ್ಲಿ ಅಜ್ಞಾನ ಇಲ್ಲ. ನಮ್ಮ ಹೃದಯದಲ್ಲಿ ಈಗ ಅಜ್ಞಾನ ಉಂಟು. ಹಾಗಾಗಿ ಭಕ್ತರನ್ನು ಆಕ್ರಮಿಸುತ್ತಿರುವ ಅಜ್ಞಾನವನ್ನು ಸದಾ, ಹಾಗೆ ನಮ್ಮಲ್ಲಿ ಈಗ ಸ್ವಲ್ಪ ಜ್ಞಾನ ಇದ್ರೂ ಕೂಡ ಎಂತ ಅಜ್ಞಾನ ಆಕ್ರಮಿಸ್ತಿರ್ತಾ ಇದೆ. ಹಾಗಾಗಿ ಅಜ್ಞಾನ ಆಕ್ರಮಿಸುವಾಗ ನಮ್ಗೆ ರಕ್ಷಣೆ ಬೇಕಲ್ಲ. ಸ್ವಲ್ಪ ಜ್ಞಾನ ಉಂಟು, ಆದ್ರೆ ಅಜ್ಞಾನ ಕೂಡ ಎಂತ ಮಾಡ್ತಾ ಉಂಟು? ಆಕ್ರಮಿಸ್ತಾ ಉಂಟು, ಅಟ್ಯಾಕ್ ಮಾಡ್ತಾ ಉಂಟು ಅಜ್ಞಾನ. ಭಕ್ತರಿಗೆ ನೋಡಿ, ಇಲ್ಲ ಅದನ್ನೇ ಹೇಳೋದು. ಮತ್ತು ಭಕ್ತರನ್ನು ಆಕ್ರಮಿಸುವ ಅಜ್ಞಾನವನ್ನು ಸದಾ ನಾಶ ಮಾಡುತ್ತಿರುವ ನರಸಿಂಹದೇವನಿಗೆ, ಹಾಗೆ ನರಸಿಂಹ ಅದನ್ನು ನಾಶ ಮಾಡ್ತಾನೆ. ಅದಕ್ಕೆ ನಾವು ನರಸಿಂಹನಿಗೆ ಈ ವಿಷಯಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ನಾವು ಯೂಶುವಲಿ ಎಂತ ಮಾಡೋದು ಅಂತ ಕಷ್ಟ ಬರುವಾಗ ನರಸಿಂಹ 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 ಈ ರೀತಿ ಹೇಳ್ತೇವೆ. ಆಕ್ಚುಲಿ ನಿಜವಾದ ಪ್ರೇಯರ್ ಇದು, ಅಜ್ಞಾನವನ್ನು ನಾಶ ಮಾಡ್ಲಿಕ್ಕೋಸ್ಕರ ನರಸಿಂಹನಿಗೆ ವಂದನೆ ಸಲ್ಲಿಸಬೇಕು. ಚಂದ್ರ ಕಿರಣದಂತೆ ತನ್ನ ಕರುಣೆಯನ್ನು ವಿಸ್ತರಿಸುವ ಅವನ ಮುಖವು ಸಿಂಹದಂತಿದೆ. ತುಂಬಾ ಕರುಣೆ, ಕಂಪ್ಯಾಷನ್ ನರಸಿಂಹ ಸಿಂಹದಾಗಿ ಉಂಟು. ಅವನಿಗೆ ನನ್ನ ಪ್ರಣಾಮ ಮತ್ತೆ ಮತ್ತೆ ಸಲ್ಲಿಸುತ್ತೇನೆ. ಎಸ್. ಶ್ಲೋಕ 6. ಉಗ್ರೋಪಿ ಅನುಗ್ರಹೇ ವಾಯಂ ಸ್ವಭಕ್ತಾನಾಂ ನಿರ್ಕೇಶರಿ ಕೇಶರೀವ ಸ್ವಭೂತಾನಾಂ ಅನ್ಯೇಷಾಂ ಉಗ್ರ ವಿಕ್ರಮ. ಅನುವಾದ ಮತ್ತು ಭಾವಾರ್ಥ. ಸಿಂಹನಿಯು ಬಹಳ ಉಗ್ರವಾಗಿದ್ದರೂ ತನ್ನ ಮರಿಗಳ ವಿಷಯದಲ್ಲಿ ಬಹಳ ಕರುಣಾಪೂರಿತವಾಗಿರುತ್ತದೆ. ಅದರಂತೆ ನರಸಿಂಹದೇವನು ಹಿರಣ್ಯಕಶಿಪುವಿನಂತ ಅಭಕ್ತರ ವಿಷಯದಲ್ಲಿ ಬಹಳ ಉಗ್ರನಾಗಿದ್ದರೂ ಪ್ರಹ್ಲಾದ ಮಹಾರಾಜನಂತ ಭಕ್ತರ ವಿಷಯದಲ್ಲಿ ಅತ್ಯಂತ ಮೃದುವಾಗಿ ಕರುಣಾಪೂರಿತನಾಗಿ ಇರುತ್ತಾನೆ. ಆಕ್ಚುಲಿ ಸಿಂಹ ಈಗ ನಮ್ಗೆ ಈಗ ಪ್ರಶ್ನೆ ಕೇಳ್ತಾ ಇದ್ದಾನೆ, ಸಿಂಹದ ಹತ್ತಿರ ನಮ್ಗೆ ಹೋಗ್ಲಿಕ್ಕೆ ಆಗ್ತದ? ಹರೇ ಕೃಷ್ಣ. ಸಿಂಹದ ಹತ್ತಿರ ನಮ್ಗೆ ಆಗೋದಿಲ್ಲ. ಯಾಕೆ ಆಗುದಿಲ್ಲ? ಯಾಕೆ ಆಗುದಿಲ್ಲ? ತಿಂದು ಬಿಡುತ್ತದೆ ನಮ್ಮನ್ನು, ಅಟ್ಯಾಕ್ ಮಾಡ್ತದ ನಮ್ಮನ್ನು. ಎಂತ ಹೇಳಿದ್ರು? ಹೆದರಿಕೆ, ನಮ್ಮನ್ನು ಅಟ್ಯಾಕ್ ಮಾಡ್ತದ ಅದು ಸಿಂಹ. ಪ್ರಭುಜಿ. ಮಾಡ್ತದೆ. ಯಾಕೆ ಹೆದರಿಕೆ? ಹಾ, ತಿನ್ಬಿಡಲ್ವಾ ಗುರುಜಿ? ನಮ್ಮನ್ನ ತಿನ್ನೋದಕ್ಕೆ ಅಶ್ವಾಗುತ್ತೆ, ಅಟ್ಯಾಕ್ ಮಾಡಿ. ಅಲ್ಲ, ನಮ್ಮನ್ನ ಎಂತ ಕೊಲ್ತದ ಸಿಂಹ? ಖಂಡಿತ ಗುರುಜಿ. ಪ್ರಾಣಿ ಪ್ರಭುಜಿ ಅದು. ಪ್ರಾಣಿ ಪ್ರಭುಜಿ. ಓಕೆ, ಪ್ರಾಣಿ ಪ್ರಭುಜಿ ಅದು. ಓಕೆ. ಹಾಗಾಗಿ ನಮ್ಗೆ ಹೆದರಿಕೆ ಆಗ್ತದೆ ಸಿಂಹದ ಎದುರು ಹೋಗ್ಲಿಕ್ಕೆ. ಅದೇ ಮರಿ ಸಿಂಹ ಆರಾಮ್ಸೆ ಹೋಗ್ತದೆ, ಅದಕ್ಕೆ ಹೆದರಿಕೆ ಇಲ್ಲ.
ಅದು ಅದನ್ನು ಅಟ್ಯಾಕ್ ಮಾಡೋದು. ಅದೆಂತ ಮಾಡ್ತದೆ, ನೆಕ್ತಾ ಇರ್ತದೆ ಮರಿಸಿಂಹನ. ಅದೇ ರೀತಿ ಅಭಕ್ತರನ್ನು ಅಟ್ಯಾಕ್ ಮಾಡೋದು ನರಸಿಂಹ, ಭಕ್ತರನ್ನು ಅಟ್ಯಾಕ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಭಕ್ತ ಯಾರು? ಪ್ರಹ್ಲಾದ್ ಮಹಾರಾಜ್ ಭಕ್ತ. ನೋಡಿ, ಪ್ರಹ್ಲಾದ್ ಮಹಾರಾಜನಂತ ಭಕ್ತರ ವಿಷಯದಲ್ಲಿ ಅತ್ಯಂತ ಮೃದುವಾಗಿಯೂ ಕರುಣಾಪೂರಿತನಾಗಿಯೂ ಇರುತ್ತಾನೆ. ಹಾಗೆ ಈಗ ನಾವು ಡಿಸೈಡ್ ಮಾಡ್ಬೇಕು, ನಮ್ಗೆ ಅಂತ ಅಟ್ಯಾಕಿಂಗ್ ಬೇಕಾ ಅಲ್ಲ ನಮ್ಗೆ ಮುದ್ದು ಬೇಕಾ, ಇದು ನಾವು ಡಿಸೈಡ್ ಮಾಡ್ಬೇಕು. ನಾವು ಭಕ್ತರಾದ್ರೆ ನಮ್ಗೆ ಮುದ್ದು ಸಿಗ್ತದೆ, ಅಭಕ್ತರಾದ್ರೆ ಅಟ್ಯಾಕ್. ಇರುವ ಇನ್ನೊಂದು ಎಕ್ಸಾಂಪಲ್, ಈಗ ಬೆಕ್ಕು ಇಲಿಯನ್ನು ಕಚ್ಚಕಂತ ತಿಂದು ಬಿಡ್ತದೆ. ಅದೇ ಮರಿಬೇಕನ್ನು ಬಾಯಲ್ಲಿ ಹಿಡ್ಕೊಂಡು ಆರಾಮಿಸಿಕೊಂಡು ಹೋಗಿ ನೆಕ್ತಾ ಇರ್ತದೆ. ಅದೇ ರೀತಿ ಯಾರು ಅಭಕ್ತರು ಅವರಿಗೆ ಸೇಮ್ ಇಲಿ ಹಾಗೆ, ಯಾರು ಭಕ್ತರು ಅವರಿಗೆ ಮರಿಬೇಕನ್ನು ಹೇಕೊಂಡು ಹೋಗೋದು ಹಾಗೆ. ಹಾಗಾಗಿ ಈಗ ನಾವು ಡಿಸೈಡ್ ಮಾಡ್ಬೇಕು, ನಮ್ಗೆ ಈ ಮರಿಬೇಕಾಗ್ಬೇಕಾ ಇಲಿ ಆಗ್ಬೇಕಾ ಅಂತ. ಮರಿಬೇಕಾಗ್ಬೇಕಾ ಇಲಿ ಆಗ್ಬೇಕಾ? ಹಾಗೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ್ ಮರಿಸಿಂಹ ಆಗಿದ್ದಾನೆ. ಹಾಗಾಗಿ ಮೃದುವಾಗಿ ಅವನ ಮೇಲೆ ಕರುಣೆ ತೋರಿಸ್ತಾ ಇದ್ದಾನೆ. ಯಾರು? ನರಸಿಂಹದೇವರು. ಆದ್ರೆ ನರಸಿಂಹದೇವನ ಹಿರಣ್ಯಕಶಿಪುವಿನಂತ ಆ ಭಕ್ತರ ವಿಷಯದಲ್ಲಿ ಬಹಳ ಉಗ್ರನ ಆಗಿದ್ದಾನೆ. ಎಸ್, ಓಕೆ. ನೆಕ್ಸ್ಟ್ ಶ್ಲೋಕ. ಈ ಶ್ಲೋಕವನ್ನು ಶ್ರೀಧರ್ ಸ್ವಾಮಿ ಅವರು ಶ್ರೀಮದ್ ಭಾಗವತ 7ನೇ ಸ್ಕಂದವನ್ನು ಕುರಿತ 7.91 ತಮ್ಮ ವ್ಯಾಖ್ಯಾನದಲ್ಲಿ ರಚಿಸಿದ್ದಾರೆ. ಎಸ್, ಶ್ಲೋಕ 7. ಹೇ ಮಾತಾ ನಾನಾ ಶ್ಲೋಕ ಪಾಡಿ ಸ್ತುತಿ ಕೈಲಾ ನರಸಿಂಹ ಸೇವಕ ಮಾಲಾ ಪ್ರಸದಾ ನೀದಿಲ. ಈ ರೀತಿಯಾದ ಚೈತನ್ಯ ಮಹಾಪ್ರಭುಗಳು ಶಾಸ್ತ್ರಗಳಿಂದ ನಾನಾ ಶ್ಲೋಕವನ್ನು ಹಾಡಿದರು. ಅನಂತರ ಪ್ರಭು ನರಸಿಂಹದೇವನ ಅರ್ಚಕರು ದೇವರಿಗೆ ಅರ್ಪಿಸಿದ ಮಾಲೆಗಳು ಮತ್ತು ಪ್ರಸಾದವನ್ನು ತಂದು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ನೀಡಿದರು. ಎಸ್, ಈಗ ಚೈತನ್ಯ ಮಹಾಪ್ರಭು ಶಾಸ್ತ್ರದಿಂದ ಬೇರೆ ಬೇರೆ ಶ್ಲೋಕವನ್ನು ಹೇಳ್ತಾರೆ. ಮತ್ತೆ ಅಲ್ಲಿ ಅರ್ಚಕ ಎಂತ ಮಾಡ್ತಾನೆ, ಆ ಪ್ರಸಾದದ ಹಾರವನ್ನು ಅವರಿಗೆ ಕೊಡ್ತಾನೆ. ಅರ್ಪಿಸಿದ ಮಾಲೆ, ದೇವರಿಗೆ ನರಸಿಂಹನಿಗೆ ಅರ್ಪಿಸಿದ ಮಾಲೆಯನ್ನು ಚೈತನ್ಯ ಮಹಾಪ್ರಭುಗೆ ಸಿಗ್ತದೆ. ಎಸ್, ಶ್ಲೋಕ 8. ಪೂರ್ವವತ್ ಕೋನಾ ವಿಪ್ರೇ ಕೈಲಾನಿ ಮಂತ್ರಣ ಸೇ ರಾತ್ರಿ ತಾಹನ್ ರಹಿ ಕರಿಲ ಗಮನ. ಎಂದಿನಂತೆ ಒಬ್ಬರು ಬ್ರಾಹ್ಮಣರು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಆಹ್ವಾನಿಸಿದರು. ಪ್ರಭುಗಳು ಆ ರಾತ್ರಿಯಲ್ಲಿ ದೇವಸ್ಥಾನದಲ್ಲಿ ಕಳೆದು ಮರುದಿನ ತಮ್ಮ ಪ್ರಯಾಣವನ್ನು ಮತ್ತೆ ಮುಂದುವರಿಸಿದರು. ಹಾಗೆ ಬ್ರಾಹ್ಮಣ ಎಂತ ಮಾಡ್ತಾನೆ, ಚೈತನ್ಯ ಮಹಾಪ್ರಭುವನ್ನು ಕರೀತಾನೆ, ಇನ್ವಿಟೇಷನ್ ಕೊಡ್ತಾರೆ, ಬನ್ನಿ ಅಂತ ಆಹ್ವಾನಿಸೋಣ. ಪ್ರಭುಗಳು ಆ ರಾತ್ರಿಯನ್ನು ದೇವಸ್ಥಾನದಲ್ಲಿ ಕಳೆದು ಮರುದಿನ ತಮ್ಮ ಪ್ರಯಾಣವನ್ನು ಮತ್ತೆ ಆ ರೀತಿ ಅಲ್ಲಿ ಇರ್ತಾರೆ. ಮತ್ತೆ ನೆಕ್ಸ್ಟ್ ಬೆಳಿಗ್ಗೆ ಪ್ರಯಾಣ ಮುಂದುವರಿಸ್ತಾರೆ. ಎಸ್, ನೆಕ್ಸ್ಟ್ 9 ಶ್ಲೋಕ. ಶ್ಲೋಕ 9. ಪ್ರಭಾ ದೇವತಿಯ ಪ್ರಭೋಜ ಲೀಲಾ ಪ್ರೇಮಾವೇಶೆ ದಿಕ್ ವಿದಿಕ್ ನಾಹಿ ಜ್ಞಾನ ರಾತ್ರಿ ದಿವಸೆ. ಮರುದಿನ ಬೆಳಿಗ್ಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಮಹಾ ಪ್ರೇಮಾವೇಶದಲ್ಲಿ ದಿಕ್ಕು ದೆಸೆಯ ಅರಿವಿಲ್ಲದೆ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿ ಇಡೀ ರಾತ್ರಿ ಮುಂದುವರಿಸಿದರು. ನೆಕ್ಸ್ಟ್ ದಿವಸ ಅವರು ಚೈತನ್ಯ ಮಹಾಪ್ರಭು ಬೆಳಿಗ್ಗೆ ಎಂತ ಮಾಡ್ತಾರೆ, ಪ್ರೇಮಾವೇಶದಲ್ಲಿ, ಎಕ್ಸ್ಟೆಸಿ ಆಫ್ ಲವ್, ದಿಕ್ಕು ದಿಸೆಯ ಅರಿವಿಲ್ಲದೆ ತಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾರೆ. ಹಗಲು ಇಡೀ ರಾತ್ರಿ ಮುಂದುವರಿಸಿದರು. ಇಡೀ ಹಗಲು ಇಡೀ ರಾತ್ರಿ. ಲಾಸ್ಟ್ ಶ್ಲೋಕ ಮತ್ತೆ ನಾಳೆ ಮಾಡುವ 10ನೇ ಶ್ಲೋಕ. ಪೂರ್ವಾದ್ ವೈಷ್ಣವ ಗಾರಿ ಸರ್ವಾಲೋಕ ಗಾಣೆ ಗೋದಾವರಿ ತೀರೆ ಪ್ರಭು ಆಯ್ಲಾ ಕಥಾಧೀನೆ. ಹಿಂದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ದಾರಿಯಲ್ಲಿ ಭೇಟಿಯಾದ ಅನೇಕ ಜನರನ್ನು ವೈಷ್ಣವ ಪಂಥಕ್ಕೆ ಪರಿವರ್ತಿಸಿದರು. ಯಾರನ್ನೆಲ್ಲ ಭೇಟಿ ಆಗ್ತಾರೆ ಅವರೆಲ್ಲ ವೈಷ್ಣವರಾಗ್ತಾರೆ. ಕೆಲವು ದಿನಗಳ ಅನಂತರ ಪ್ರಭುಗಳು ಗೋದಾವರಿ ನದಿಯ ತೀರವನ್ನು ತಲುಪಿದರು. ಎಸ್, ಗೋದಾವರಿಗೆ ಬರ್ತಾರೆ. ಎಸ್, 1 ನಿಮಿಷ.
ಓಕೆ, ನಾಳೆ ಮಾಡೋಣ. ಸರಿ, ಕೃಷ್ಣ ಪ್ರಶ್ನೆದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಸರಿ, ಕೃಷ್ಣ ಪ್ರಶ್ನೆದಲ್ಲಿ ಕೇಳಬಹುದು.